الحمد لله رب العالمين حمدا يوافي نعمه ويكافئ مزيدا. اللهم صل على سيدنا محمد وعلى آل سيدنا محمد. اللهم أوصل وبلغ مثل ثواب ما قرأناه من القرآن العظيم إلى حضرة النبي المصطفى محمد صلى الله عليه وسلم، وإلى حضرات سائر الأنبياء والأولياء والعلماء والشهداء والصديقين والصالحين. اللهم بحقهم وبجاههم اللهم بارك لنا في مجلسنا هذا، اللهم بارك لنا في سفرنا وفي حضرنا وفي سائر أمورنا بركة تامة كما باركت على عبادك الصالحين. اللهم وفقنا لما تحب وترضى، اللهم وفقنا للحج المبرور والزيارة المرضية. اللهم ربنا آتنا في الدنيا حسنة وفي الآخرة حسنة وقنا عذاب النار. رحمن رحيم ما يا الله نامود يدا يا قرآن شريف نسيغرك يا الله، يا قبولك يا الله، يا سدس نسيغرك يا الله. മഹാന്മാരുടെ ബറക്കത്ത് കൊണ്ട് നാം ഓതിയ ഖുർആൻ ഷരീഫിൻ്റെ ബറക്കത്ത് കൊണ്ട് അള്ളാഹുവെ സഹസ്വരിക്കതായ ഉദ്ദേശം അള്ളാഹുവെ ഹജ്ജ് യാത്ര ചെയ്യുന്നവർക്കുള്ള ബിൽ കൊടുക്കുകയാണ്. അള്ളാഹുവെ ആ യാത്ര നീ ഖൈറിലും ബറക്കത്തിലുമാക്കണേ അള്ളാഹ്. ഉദ്ദേശത്തിലും സന്തോഷത്തിലും റാഹത്തിലും നല്ല രൂപത്തിലുള്ള സന്തോഷത്തോടു കൂടെയുള്ള ഇബാദത്തും അതേപോലെയുള്ള എല്ലാ യാത്രകളും നീ റാഹത്തിലും സന്തോഷത്തിലുമാക്കണേ അല്ലാഹ്. സന്തോഷത്തോടെ കുടുംബത്തിലേക്ക് മടങ്ങാനും തൗഫീഖ് നൽകണേ അല്ലാഹ്. സിയാറത്ത് കേന്ദ്രങ്ങളെല്ലാം സന്ദർശിക്കാനും എല്ലാ ഇബാദത്തുകളും സമ്പൂർണ്ണമായ രൂപത്തിൽ ചെയ്യാനുള്ള തൗഫീഖും ആഫിയത്തും ആരോഗ്യം നീ നൽകണേ അല്ലാഹ്. എല്ലാ തടസ്സങ്ങളും നീക്കി കൊടുക്കണേ അല്ലാഹ്. യാത്രയുള്ള ബുദ്ധിമുട്ടുകളെ നീക്കി കൊടുക്കണേ അല്ലാഹ്. അല്ലാഹുവേ മനസ്സുള്ള മുരാദുകളെല്ലാം ാക്കണേ അല്ലാഹ്. കുടുംബങ്ങളെ നീ ഏറ്റെടുക്കണേ അല്ലാഹ്. ഇവിടെ ഒരുമിച്ചുകൊണ്ട് നമുക്ക് എല്ലാവർക്കും ഹജ്ജും ഉംറയും മർദിയായ സിയാറത്തും ചെയ്യാനുള്ള തൗഫീഖ് നൽകണേ അല്ലാഹ്. അല്ലാഹുവേ ദുആ നീ സ്വീകരിക്കണേ അല്ലാഹ്. അവരുടെ ദുആകളിൽ നമ്മെല്ലാവരും നീ ഉൾപ്പെടുത്തണേ അല്ലാഹ്. യാത്രയിൽ നീ ബറക്കത്ത് നൽകണേ അല്ലാഹ്. കുടുംബത്തിൽ നീ ബറക്കത്ത് നൽകണേ അല്ലാഹ്. നമ്മുടെ ഈ സദസ്സിൽ ബറക്കത്ത് നൽകണേ അല്ലാഹ്. اللهم ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. ಸೈಯದ್ ಮದೀನಾ ವಿದ್ಯಾಸಂಸ್ಥೆ ಹಳೆಕೋಟೆ ಉಳ್ಳಾಲದ ವತಿಯಿಂದ ಇವತ್ತು ನಾವೆಲ್ಲರೂ ಬಹಳಷ್ಟು ಹೆಮ್ಮೆ ಮತ್ತು ಸಂತೋಷ ಪಟ್ಟುಕೊಳ್ಳುವಂತಹ ವಿಚಾರ, ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯ ನೇತಾರ ಮತ್ತು ಮಾರ್ಗದರ್ಶಕರು ಆದಂಥ ಜನಾಬ್ ಹನೀಫಾಜಿ ಅವರು ಮತ್ತು ಅವರ ಕುಟುಂಬ, ಹಾಗೆಯೇ ನಮ್ಮ ಶಾಲಾಭಿವೃದ್ಧಿಯ ರೂವಾರಿ ನಮ್ಮೆಲ್ಲರ ಆತ್ಮೀಯರು, ನಮ್ಮ ಸಂಚಾಲಕರು ಆದಂಥ ಜನಾಬ್ ಮೊಹಮ್ಮದ್ ಇಸ್ಮಾಯಿಲ್ ಹಾಜಬ್ಬ ರವರು ಮತ್ತು ಅವರ ಕುಟುಂಬ ಪವಿತ್ರವಾದಂಥ ಹಜ್ ಯಾತ್ರೆಗೆ ತೆರಳುವಂಥ ಸಂತೋಷದಾಯಕವಾದಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅವರನ್ನು ಬೀಳ್ಗೊಡುವಂಥ ಒಂದು ಉದ್ದೇಶವನ್ನು ನಮ್ಮ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಸ್ವಾಭಾವಿಕವಾಗಿ ನಮ್ಮ ಶಾಲೆಯಲ್ಲಿ ನಮ್ಮ ಸೈಯದ್ ಮದೀನಿ ಚಾರಿಟೇಬಲ್ ಟ್ರಸ್ಟು, ಅದೇ ರೀತಿಯಲ್ಲಿ ಜಮಾತಿನ ಹಿರಿತನವನ್ನು ಚುಕ್ಕಾಣಿಯನ್ನು ಹಿಡಿದವರು ಹಜ್ ಯಾತ್ರೆಗೆ ತೆರಳುವಂಥ ಸಂದರ್ಭದಲ್ಲಿ ಅವರನ್ನು ಬೀಳ್ಗೊಡೋದು, ನಮ್ಮ ಊರಿನಲ್ಲಿ ನಮ್ಮ ಶಾಲೆಗಾಗಿ ಶ್ರಮಿಸಿದವರನ್ನು, ನಮ್ಮ ಶಾಲಾಭಿವೃದ್ಧಿಯ ಕನಸನ್ನು ಕಾಣುತ್ತಿರುವವರನ್ನು ಗೌರವಿಸಿಕೊಂಡು ಅವರನ್ನು ಬೀಳ್ಗೊಡುವುದು ಇಸ್ಲಾಮಿ ಸಂಪ್ರದಾಯದಲ್ಲಿ ಒಂದಾದ ಈ ಒಂದು ಮಹತ್ತರವಾದಂಥ ಕಾರ್ಯವನ್ನು ನಾವು ನಮ್ಮ ಶಾಲಾಭಿವೃದ್ಧಿ ಸಮಿತಿಯವರೆಲ್ಲರೂ ಸೇರಿಕೊಂಡು ಮಾಡ್ತಾ ಇದ್ದೇವೆ. ಆದರೆ ಈ ವರ್ಷದಲ್ಲಿ ವಿಶೇಷವಾಗಿ ನಮಗೆ ಹೆಮ್ಮೆ ಏನಂತ ಹೇಳಿದರೆ, ನಮ್ಮ ಸಂಚಾಲಕರು ಮತ್ತು ನಮ್ಮ ಅಧ್ಯಕ್ಷರು ಉಳ್ಳಾಲವನ್ನು ಪ್ರತಿನಿಧಿಸಿಕೊಂಡು ಪವಿತ್ರವಾದಂಥ ಹಜ್ ಯಾತ್ರೆಗೆ ಕರುಣಾಮಯನಾದ ಅಲ್ಲಾಹನ ಅತಿಥಿಗಳಾಗಿ ನಮ್ಮೆಲ್ಲರನ್ನ ಪ್ರತಿನಿಧಿಸುವಂಥ ನಿಟ್ಟಿನಲ್ಲಿ ಪವಿತ್ರ ಹಜ್ ಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ. ಇಸ್ಲಾಮಿನ ಪಂಚಕರ್ಮಗಳಲ್ಲಿ ಪಂಚ ಕಡ್ಡಾಯವಾದಂಥ ಧಾರ್ಮಿಕ ವಿಧಿಗಳಲ್ಲಿ ಒಬ್ಬ ಮುಸಲ್ಮಾನನು ಕೇವಲ ನಾಮಧಾರಿಯಾಗಿದ್ದುಕೊಂಡಂಥ ಸಂದರ್ಭದಲ್ಲಿ ಅವನು ಮುಸಲ್ಮಾನನಾಗಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಇಸ್ಲಾಮಿನ 5 ಪಂಚ ಸ್ತಂಭಗಳನ್ನು ಕಡ್ಡಾಯವಾಗಿ ಆಚರಿಸಿಕೊಂಡು ಬಂದಾಗ ಮಾತ್ರ ಅವನು ಮುಸಲ್ಮಾನನಾಗಿ ಇರಲಿಕ್ಕೆ ಸಾಧ್ಯತೆ ಇದೆ.
ಅದರಲ್ಲಿ ಸತ್ಯವಿಶ್ವಾಸ, ಅಲ್ಲಾಹನನ್ನು ವಿಶ್ವಾಸಾರ್ಹವಾಗಿ ನಂಬಿಕೊಳ್ಳುವುದು, ಪ್ರವಾದಿಯವರನ್ನು ಅಂಗೀಕರಿಸುವುದು, ನಮಾಜ್ ಮಾಡುವುದು, ಪವಿತ್ರವಾದಂಥ ರಂಜಾನ್ನಲ್ಲಿ ಉಪವಾಸವನ್ನು ಕೈಗೊಳ್ಳುವುದು, ತನ್ನ ದೇವರು ಕೊಟ್ಟಂಥ ಸಂಪತ್ತಿನಿಂದ ಜಗತ್ ಬಡವರಿಗೆ ಕೊಳ್ಳುವುದು. ಯಾಕಂದರೆ ಇಸ್ಲಾಂ ಯಾವತ್ತೂ ಸಮಾನತೆಯನ್ನು ಸಾರಿದಂಥ ಒಂದು ಧರ್ಮ. ಆ ನಿಟ್ಟಿನಲ್ಲಿ ಜಕಾತ್ ಕೊಟ್ಟು ಎಲ್ಲರೂ ಸಮಾನರು ಎಂಬಂಥ ಭಾವನೆಯನ್ನು ಮೂಡಿಸುವಂಥ ವಿಚಾರ. ಕೊನೆಯದಾಗಿ ಆರೋಗ್ಯ ಮತ್ತು ಆರ್ಥಿಕ ಸಂಪತ್ತುಗಳು ತನ್ನ ಎಲ್ಲ ಅವಶ್ಯಕತೆಗಳನ್ನು ಮುಗಿಸಿಕೊಂಡು ಈ ವಿಚಾರದಲ್ಲ ಯಾರಿಗೆ ಆರೋಗ್ಯವಿದೆಯೋ ಯಾರಿಗೆ ಸಂಪತ್ತಿದೆಯೋ ಅವರು ಕಡ್ಡಾಯವಾಗಿ ಹಜ್ ಯಾತ್ರೆಯನ್ನು ಕೈಗೊಳ್ಳಬೇಕಾಗ್ತದೆ. ಇದು ಕಡ್ಡಾಯವಾಗಿ ಮಾಡಬೇಕಿದ್ದದ್ದು. ಇಲ್ಲ ಅಂತ ಹೇಳಿದರೆ ಅದು ನಮ್ಮ ಆಚರಣೆಯಲ್ಲಿ ಒಂದು ಕೊರತೆಯಾಗಿ ಉಳಿಯುತ್ತದೆ. ನಾವೆಲ್ಲರೂ ಗೌರವಿಸುವವರು, ಇಡೀ ಜಗತ್ತೇ ಬಹುಶಃ ಒಪ್ಪಿಕೊಂಡಂತ ಒಬ್ಬ ವಿದ್ವಾಂಸ ಜೀವಂತವಾಗಿ ನಾವೆಲ್ಲರೂ ನೋಡಿದವರು ಅಂತ ಹೇಳಿದರೆ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ತಾಜುಲ್ ಉಲಮಾ ಸಯ್ಯದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿ ಅವರು ಖಾಲಿ ಉಳ್ಳಾಳಕ್ಕೆ ಮಾತ್ರ ಅಲ್ಲ, ಭಾರತ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ಬಹುಶಃ ಜಗತ್ತೇ ಅವರನ್ನ ವಿದ್ವಾಂಸ ಮತ್ತು ಅಹ್ಲ್ ಬೈತ್ ಅಂತೇಳಿ ಗೌರವಿಸಿದಂಥ ಒಬ್ಬ ವ್ಯಕ್ತಿ. ಅವರು ಯಾವುದೇ ಸಂದರ್ಭದಲ್ಲಿ ರಾತ್ರಿ ಎಲ್ಲಿ ಹೋಗಿ ಬಂದರೂ ಆ ದೈನಂದಿನ ಅವರ ಆಚರಣೆಯನ್ನು ಮಾಡದೆ ಮಲಗಿದಂತಹ ಸಂದರ್ಭಗಳೇ ಇರಲಿಲ್ಲಂತೆ. ಅಷ್ಟು ಮಾತ್ರ ಅಲ್ಲ, ಅವರ ಇಳಿ ವಯಸ್ಸಿನಲ್ಲಿಯೂ ಹಜ್ ಯಾತ್ರೆಯನ್ನು ಕೈಗೊಂಡು ಬಹುಶಃ ನಾವು ತಿಳಿದುಕೊಂಡಂತೆ 46 ಹಜ್ಜಿಗಳನ್ನು ಮಾಡಿದ್ದಾರೆ. ಅವರ ಜೀವಮಾನದಲ್ಲಿ 46 ಹಜ್ಜಿಗಳನ್ನು ಮಾಡಿದ್ದಾರೆ. ಅವರ ಖಾದಿಮ್ ಒಬ್ಬರು ಮದನೆ ಹಜ್ಜಿ ಟೂರಿನವರು ಇದ್ದಾರೆ, ಮಜೀದ್ ಹಾಜಿ ಅಂತೇಳಿ. ಅವರು ನಮಗೆ ತಿಳಿಸುವಂತೆ ಅವರ ಅತಿ ಪ್ರೀತಿಯ ಶಿಷ್ಯರಾದಂಥ ಶರಫುಲ್ ಉಲಮಾ ಮರ್ಹೂಮ್ ಅಬ್ಬಾಸ್ ಉಸ್ತಾದ್ರವರು ನಾವು ಯಾವಾಗಲೂ ಒಟ್ಟಿಗೆ ಕೂತುಕೊಂಡಂಥ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹೆಸರಿನಲ್ಲಿ ಸಲಾತ್ ಹೇಳಿ ಆದ ನಂತರ ತಾಜುಲ್ ಉಲಮರ ಒಂದೆರಡು ಒಳ್ಳೆಯ ಗುಣಗಳನ್ನು ಹೇಳದೆ ಅವರ ಯಾವುದೇ ಕಾರ್ಯಕ್ರಮಗಳನ್ನು ಅವರು ಪ್ರಾರಂಭಿಸಿದ್ದಿಲ್ಲ. ಆ ಸಂದರ್ಭದಲ್ಲಿ ನಮಗೆ ಹೇಳ್ತಾ ಇದ್ದರು, ನೀ ಬೋನ ಹಜ್ಜಿಗೆ ಬೋನ ತಾಜುಲ್ ಉಲಮ 46 ಹಜ್ಜಿನ ಬೋಯ್ನಿ ಅಂತ. 46 ಹಜ್ಜುಗಳನ್ನು ಅವರು ಜೀವನದಲ್ಲಿ ಮಾಡಿದ್ದಾರೆ. ಒಂದು ಮಾಡುವುದಲ್ಲ, ಎರಡು ಮಾಡುವುದಲ್ಲ, ಅದಕ್ಕೆ ಒಂದು ಇಷ್ಟೇ ಅಂತ ಹೇಳುವಂಥದ್ದಿಲ್ಲ. ಅವನು ನಿರಂತರವಾಗಿ ಹಜ್ಜನ್ನು ನಿರ್ವಹಿಸ್ತಾ ಇರ್ಬೋದು. ಅವನಿಗೆ ಮಾತ್ರವಲ್ಲ, ಒಂದು ವೇಳೆ ಅವನಿಗೆ ಸ್ಥಿತಿವಂತನಾಗಿದ್ರೆ ಅವನ ತಂದೆ ತಾಯಿಗಳು ಬಹುಶಃ ಅವನನ್ನು ಸಾಕುವಂಥ ಸಮಯದಲ್ಲಿ ಸ್ಥಿತಿವಂತರಾಗದೇ ಇದ್ದು ಮರಣ ಹೊಂದಿದ್ದರೆ ಅವರ ಹೆಸರಿನಲ್ಲಿ, ಅವರ ಕುಟುಂಬಿಕರ ಹೆಸರಿನಲ್ಲಿ ಅವರನ್ನು ಯಾರೆಲ್ಲ ಉತ್ತಮಪಡಿಸುವ ನಿಟ್ಟಿನಲ್ಲಿ ಶ್ರಮ ವಹಿಸಿದ್ದಾರೆ ಅವರ ಎಲ್ಲರ ಹೆಸರಿನಲ್ಲಿಯೂ ಹಜ್ ನಿರ್ವಹಿಸುವಂಥ ಒಂದು ಅವಕಾಶವನ್ನು ಅಲ್ಲಾಹನು ಏನು ಮಾಡಿದ್ದಾನೆ ಅಂತ ಹೇಳಿದರೆ ನಮಗೆ ಒದಗಿಸಿಕೊಟ್ಟಿದ್ದಾನೆ. ನೀವು ಮಾಡಬಹುದು, ಎಷ್ಟು ಬೇಕಾದರೂ ಮಾಡಬಹುದು. ಆದರೆ ಆ ಮಾಡುವಲ್ಲಿ ಸಮಯದಲ್ಲಿ ಒಂದು ಹೇಳಿದ್ದಾನೆ ಏನಂತ ಹೇಳಿದರೆ, ನೀನು ಎಷ್ಟು ಹಜ್ಜು ಮಾಡಿದ್ದೀಯೋ ಅದು ನಿನಗೆ ಮಾತ್ರ ಗೊತ್ತಿರಬೇಕು, ಅದು ಅಹಂಕಾರಕ್ಕಾಗಿರಬಾರ್ದು, ಅದು ತೋರಿಕೆಗಾಗಿರಬಾರ್ದು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮಲ್ಲಿ ಬಹಳಷ್ಟು ಹಜ್ ಯಾತ್ರೆಯನ್ನು ನಿರ್ವಹಿಸುವರು. ಇವತ್ತು ನಮ್ಮ ಹನೀಫ್ ಹಾಜಿ ಸರ್ ಅವರು ಮಾತ್ರ ಅಲ್ಲ, ಅವರ ಪತ್ನಿ, ಅವರ ಸಹೋದರಿಯರು ಎಲ್ಲರನ್ನ ಒಟ್ಟಿಗೆ ಹೋಗುವಂಥ ಒಂದು ಉತ್ತಮವಾದಂಥ ಅವಕಾಶವನ್ನು ಅವರು ಇವತ್ತು ಅವರ ಕುಟುಂಬಕ್ಕೆ ಕಲ್ಪಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆ ನಮ್ಮ ಸಂಚಾಲಕರು ಮತ್ತು ಅವರ ಪತ್ನಿ ಅವರೆಲ್ಲರೂ ಹೋಗ್ತಾ ಇದ್ದಾರೆ. ಬಹುಶಃ ಇದನ್ನು ನಾವು ತಿಳ್ಕೊಳ್ಬೇಕು. ಪವಿತ್ರವಾದಂಥ ಕಅಬಾ ನಿರ್ಮಾಣವಾದ ನಂತರ ಅಲ್ಲಾಹನು ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರಿಗೆ ಹೇಳ್ತಾನೆ, ಎಲ್ಲ ಕೆಲಸಗಳು ಮುಗಿಯಿತು, ಇನ್ನು ನೀನು ಒಮ್ಮೆ ಜಗತ್ತಿಗೆ ಕರೆ ಕೊಡು, ಎಲ್ಲರೂ ಒಮ್ಮೆ ಬಂದು ಇಲ್ಲಿ ಸಂದರ್ಶನ ಮಾಡಿ ಹಜ್ ನಿರ್ವಹಿಸಿ ಹೋಗ್ಲಿ. ಹಾಗೆ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ಕೇಳ್ತಾರೆ ಅಂತ, ನಾನು ಈ ಮಕ್ಕದಲ್ಲಿ ಕೂತು ಕರೆದರೆ ಯಾರಿಗೆ ಹೇಗೆ ಕೇಳಬಹುದು? ಇದು ಒಂದು ಮಾತು ನನಗೆ ಹೇಳುವಂಥದ್ದ. ಆಗ ಅಲ್ಲಾಹನು ಹೇಳ್ತಾನಂತೆ, ನಿನಗೆ ನಾನು ಹೇಳಿದ ಕೆಲಸ ಮಾಡುವ ಜವಾಬ್ದಾರಿ ಮಾತ್ರ ನಿನಗಿರುವುದು, ಮತ್ತೆಲ್ಲವನ್ನು ನಾನು ಮಾಡ್ತೇನೆ. ಹಾಗೆ ಇಬ್ರಾಹಿಂ ಅಲೈಹಿಸ್ಸಲಾಂ ರವರು ಕರೀತಾರಂತೆ, ಬನ್ನಿ ಕಅಬಾ ಪೂರ್ಣಗೊಂಡಿದೆ, ಹಜ್ ನಿರ್ವಹಿಸಿ. ಆಗ ಜಗತ್ತಿನಲ್ಲಿರುವಂಥ ಎಲ್ಲ ಜನರು ಇದಕ್ಕೆ ಲಬ್ಬೈಕ್ ಅಲ್ಲಾಹು ಲಬ್ಬೈಕ್ ಎಂಬಂತ ಉತ್ತರವನ್ನು ಕೊಡ್ತಾರೆ ಅಂತ, ನಾವು ಬರ್ತೇವೆ, ನಾವು ಸಿದ್ಧರಿದ್ದೇವೆ, ಎದ್ದಿದ್ದೇವೆ, ಎಚ್ಚರಗೊಂಡಿದ್ದೇವೆ. ಆಗ ಹೇಳ್ತಾರೆ ಏನಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಎಷ್ಟು ಸಲ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರ ಕರೆಗೆ ಹೋಗುತ್ತಿದ್ದಾರೋ ಅಷ್ಟು ಸಲ ಅವರು ಹಜ್ ನಿರ್ವಹಿಸುವಂತ ಅವಕಾಶ ಸಿಗ್ತದೆ ಅಂತ.
ಒಮ್ಮೆ ಕರೆ ಕೊಟ್ಟಿದ್ದಕ್ಕೆ ಹೋಗುಟ್ಟಿದ್ರೆ 1 ಸಲ, 2 ಸಲ ಕರೆ ಕೊಟ್ಟಿದ್ದಕ್ಕೆ ಹೋಗುಟ್ಟಿದ್ರೆ 2 ಸಲ, 3 ಸಲ, 100 ಸಲ, 1000 ಸಲ, ಎಷ್ಟು ಸಲ ಕರೆ ಕೊಟ್ಟಿದ್ದಾರೆ ಅಷ್ಟು ಸಲ ಹಜ್ಜಿ ಕರ್ಮವನ್ನು ನಿರ್ವಹಿಸುವಂತ ಅವಕಾಶ ಇದೆ. ಆದ್ದರಿಂದ ಇವತ್ತು ನಮ್ಮ ಅಧ್ಯಕ್ಷರು ಆ ನಿಟ್ಟಿನಲ್ಲಿ ಹಲವು ಬಾರಿ ಪವಿತ್ರವಾದಂಥ ಕಾಬಾವನ್ನು ಸಂದರ್ಶಿಸುವಂತ ಅವಕಾಶ ಸಿಕ್ಕಿದೆ. ಆ ಸಂದರ್ಭದಲ್ಲಿ ಇನ್ನು ಅಲ್ಲಾಹನ ಈ ಮಾತು ಕೇಳಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ 3 ಮಂದಿ ಕರೆ ಕೊಡ್ತಾರಂತೆ. ಕೊಟ್ಟದರಲ್ಲಿ ಅಜ್ರಾಯಿಲ್ ಅಲಿ ಇಸ್ಲಾಂರವರು ಕೊಟ್ಟಂತ ಕರೆಯನ್ನು ಹೋದವರು ಬಹುಶಃ ಅಲ್ಲಿ ತನ್ನ ಅಂತ್ಯ ದಿನವನ್ನು ಕಾಣುತ್ತಾರೆ ಅಂತ ಇಲ್ಲಂತ ಒಂದು ಸಂಪ್ರದಾಯ ಮತ್ತು ನಂಬಿಕೆ ಮುಸಲ್ಮಾನರಾದ ನಮ್ಮಲ್ಲಿ ಎಲ್ಲರಲ್ಲೂ ಇದೆ. ಇಬಿಲೀಸ್ ಕರೆ ಕೊಡ್ತಾನಂತೆ. ಇಬಿಲೀಸ್ ಅಜ್ರಾಯಿಲ್ ಅಲಿ ಸಲಾಂ ಮತ್ತು ಇಬ್ರಾಹಿಂ ನಬಿ ಅಲಿ ಸಲಾಂ ಕೊಟ್ಟ ನಂತರ ಇಬಿಲೀಸ್ ಕರೆ ಕೊಡ್ತಾನಂತೆ, ನೀವು ಬನ್ನಿ ಎಲ್ಲ ಕೆಲಸ ಆಗಿದೆ. ಆಗ ಇಬಿಲೀಸ್ ಕರೆ ಕೊಟ್ಟವರ ಒಂದು ಚಾಲಿ ಏನು ಅಂತ ಹೇಳಿದ್ರೆ, ಅವರು ಎಷ್ಟು ಕೋಟ್ಯಾಧಿಪತಿಗಳಾಗ್ಲಿ, ಅವರು ಇಡೀ ಜಗತ್ತನ್ನೇ ಆಳುವವರಾಗ್ಲಿ, ಅವರಿಗೆ ಹಜ್ಜಿ ಕರ್ಮ ನಿರ್ವಹಿಸುವಂತ ಆ ಒಂದು ಭಾಗ್ಯ ಸಿಗುವುದಿಲ್ಲಂತೆ. ಅವ್ರು ಏನು ಹೇಳೋದು, ಈ ವರ್ಷ ಹೋಗ್ತೇವೆ, ಈ ವರ್ಷ ನನಗೆ ಮಗಳಿದ್ದಾಳೆ ಮದುವೆ ಮಾಡಿ, ಬರುವ ವರ್ಷ ಹೋಗ್ತೇನೆ, ಬರುವ ವರ್ಷ ತಂಗಿಯ ಮಗಳಿದ್ದಾಳೆ ಅವಳಿಗೆ ಮದುವೆ ಮಾಡಿ ಇನ್ನೊಂದು ವರ್ಷ ಹೋಗ್ತೇನೆ, ಇನ್ನು ನನ್ನ ಕೆಲಸ ಇದೆ, ಮನೆ ಅರ್ಧದಲ್ಲಿ ಬಾಕಿ ಇದೆ, ಇನ್ನೊಬ್ಬ ಇದಕ್ಕೆ ರೋಗಿಯಾಗಿದ್ದಾನೆ. ಹೀಗೆ ಈ ವರ್ಷವನ್ನು ದೂಡಿಕೊಂಡು ಹೋಗಿ ಅವನ ಅಂತ್ಯ ಅಲ್ಲೇ ಕಾಣ್ತಾನೆ. ಅವನ ಅಜ್ಜಿಗೆ ಹೋಗುವಂತ ಅವಕಾಶ ಅವನಿಗೆ ಸಿಗುವುದಿಲ್ಲಂತೆ. ಈ ಪುಣ್ಯದಾಯಕವಾದಂಥ 3 ಕರೆಗಳಲ್ಲಿ ನಮ್ಮ ಸಂಚಾಲಕರು ಮತ್ತು ಅವರ ಕುಟುಂಬ ಹನೀಫಾಜಿ ಅವರು ಮತ್ತು ಅವರ ಕುಟುಂಬ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂರವರ ಕರೆಯನ್ನು ಕೇಳಿ ಅದಕ್ಕೆ ಉತ್ತರ ಕೊಟ್ಟು ಹೊರಟವರಾಗಿರುವಂತಹ ವಿಶ್ವಾಸ ನಮಗೆಲ್ಲರಿಗಿದೆ. ಅಲ್ಲಾಹನು ಅವರು ಹೋಗುವಂತ ಆ ಯಾತ್ರೆಯನ್ನು ಶುಭಕರವನ್ನಾಗಿ ಮಾಡಿ ಹಜ್ಜಿ ಮತ್ತು ಉಮ್ರವನ್ನು ಯಶಸ್ವಿಯಾಗಿ ನಿರ್ವಹಿಸುವಂತ ಒಂದು ಭಾಗ್ಯವನ್ನ ಅಲ್ಲಾಹನು ಅವರಿಗೆ ಕೊಡ್ಲಿ ಅಂತೇಳಿ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಅವರಿಗೊಂದು ಪ್ರಾರ್ಥನೆ ಮಾಡುವಂತ ಒಂದು ವ್ಯವಸ್ಥೆ. ಬಹುಶಃ ನಮಗೆಲ್ಲ ಕೇಳ್ಬೋದು, ಅಲ್ಲಿ ಹಜ್ಜಿಗೆ ಹೋಗೋರನ್ನು ಬೀಳ್ಕೊಡೋದು ಯಾಕೆ ಅಂತ ಕೇಳುವಂಥದ್ದು ಇದೆ. ಈಗ ಕೆಲವು ಇನ್ನೂ ಒಂದು ಕೂಗು ಇನ್ನೊಂದು ಕರೆಯಿಂದ ಮತ್ತೊಂದು ಕರೆಯಿಂದ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅದು ಮಾಡುವುದು ಯಾಕೆ, ಅದು ಬೀಳ್ಕೊಡುವುದು ಅಂತೇಳಿ ಅಲ್ಲ, ಅದು ಇಲ್ಲಿ ಸಂಪ್ರದಾಯವಾದಂಥ ನಮ್ಮ ಶಬ್ದದಲ್ಲಿ ಹೇಳುದು. ಇದು ಇವತ್ತಾದದ್ದಲ್ಲ, ಇದು ಯಾವಾಗ ಹಜ್ಜಿ ಪ್ರಾರಂಭವಾಗಿದೆ ಅಲ್ಲಿಂದಲೇ ಆಗಿದೆ. ಆ ಸಂದರ್ಭದಲ್ಲೇ ಸಂಪ್ರದಾಯ ಇತ್ತು. ಆಗ ನಮ್ಮಲ್ಲಿಂದಲೇ ಊರಿಗೆ ಹಜ್ಜಿಗೆ ಹೋಗುವುದು ಹೇಗೆ ಅಂದರೆ 6 ತಿಂಗಳಂತೆ. 6 ತಿಂಗಳು ಹೋಗ್ಲಿಕ್ಕೆ, 6 ತಿಂಗಳು ಬರಲಿಕ್ಕೆ ನಡ್ಕೊಂಡು ಹೋಗುವವರಿಗೆ. ಇನ್ನು ಹಡಗಿನಲ್ಲಿ ಹೋಗುವವರು 4 ತಿಂಗಳು ಹೋಗ್ಲಿಕ್ಕೆ, 4 ತಿಂಗಳು ಬರಲಿಕ್ಕೆ ಅಂತೆ. ನಮ್ಮಲ್ಲಿ ಮರಣ ಆಗುವಂಥ ಸಮಯದಲ್ಲಿ ಎಲ್ಲ ಧರ್ಮದವರಲ್ಲಿಯೂ ಇದೆ, ಬಿಳಿ ಬಟ್ಟೆಯನ್ನು ಓದಿಸಿಕೊಂಡು ನಮ್ಮನ್ನು ಕಫನ್ ಮಾಡುವುದು ಅಂತ ಹೇಳ್ತಾರೆ. ಆಗ ಹಜ್ಜಿಗೆ ಹೋಗುವವರು ಆ ಕಫನ್ ಬಟ್ಟೆಯನ್ನು ಒಟ್ಟಿಗೆ ತಕೊಂಡು ಹೋಗ್ತಾ ಇದ್ದಾರೆ, ಅವರೇ ಇಲ್ಲಿ ಸಿದ್ಧ ಮಾಡಿಕೊಂಡು. ಯಾಕಂದ್ರೆ ಅವರು ಬರುವ ಧೈರ್ಯದಲ್ಲಿ ಹೋಗುವವರಲ್ಲ. ಆಗ ಅವರ ಮನೆಗೆ ಎಲ್ಲರನ್ನು ಕರೆದು ಈಗಲೂ ಆ ಸಂಪ್ರದಾಯ ಮುಂದುವರಿತಾ ಇದೆ. ಅವರು ಹೋಗುವ 1 ದಿವಸ 2 ದಿವಸ ಅವರ ಊರಿನವರು, ಅವರ ಸಂಬಂಧದವರು, ಅವರ ಕುಟುಂಬಿಕರು ಎಲ್ಲರನ್ನು ಕರೆದು ನಮ್ಮಲ್ಲಿ ಒಂದು ಮೌಲೂದ್ ಮಾಡುವುದು ಅಂತೇಳಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಗುಣಗಾನವನ್ನು ಮಾಡುವುದು ಅಂತ. ನಮ್ಮ ಯಾವುದೇ ಕಾರ್ಯ ಪೂರ್ತಿ ಆಗಬೇಕು ಅಂತೇಳಿದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಗುಣಗಾನ ಮಾಡಬೇಕು, ಅವರ ಹೆಸರಿನಲ್ಲಿ ಸಲಾತ್ ಹೇಳ್ಬೇಕು, ಅವರ ಮಧುಗಳನ್ನು ಆಡಬೇಕು. ಅದನ್ನು ಹಾಡಿ ಎಲ್ಲರ ಹತ್ರವೂ ಕ್ಷಮೆಯನ್ನು ಯಾಚಿಸಿ, ನಾನು ಏನಾದರೂ ನನ್ನಿಂದ ತಪ್ಪಾದರೆ ಅದನ್ನು ನೀವು ಕ್ಷಮೆ ಕೊಡಬೇಕು ಅಂತೇಳಿ ಕೇಳಿಕೊಂಡು ಅವರಿಗೂ ಕ್ಷಮಿಸುವಂಥದ್ದು. ನೀವು ನಮಗೆ ದುವಾ ಮಾಡುದು ನೋಡಿ, ದುವಾದಲ್ಲಿ ಒಂದು ವಿಶೇಷ ಇದೆ. ಉಸ್ತಾದ್ ಹೇಳ್ತಾರೆ, ನಾವು ಹೇಳಿದಾಗೆಲ್ಲ ಓನೆಂದರೆ ಚೊಳ್ಳೆ ಅಂತ ಆಗ್ಬೋದು. ಅದು ಹೇಳುವಂಥ ಸಂದರ್ಭದಲ್ಲಿ ಉಸ್ತಾದಿನವರು ಹೇಳಿದಾಗ ಅದು ಅರ್ಥ ಬರುದು. ಯಾವಾಗಲೂ ಅಲ್ಲಾಹನು ಹೇಳುದು ಏನಂತ ಹೇಳಿದ್ರೆ, ನೀನು ನಿನ್ನ ಸ್ವಂತಕ್ಕೆ ದುವಾ ಮಾಡುವ ಬದಲಿಗೆ ನಿನ್ನ ಸಮುದಾಯಕ್ಕೆ ದುವಾವನ್ನು ಮಾಡು, ನಿನ್ನ ಸಮೂಹಕ್ಕೆ ದುವಾವನ್ನು ಮಾಡು, ನಿನ್ನ ಫ್ರೆಂಡ್ಸಿನವರಿಗೆ ನೀನು ಪ್ರೇಯರನ್ನು ಮಾಡು. ಆ ಪ್ರೇಯರ್ ಮಾಡಿದಾಗ ಮಾತ್ರ ಅದನ್ನೆಲ್ಲ ಅವನು ಸ್ವೀಕರಿಸಿ ಅದರ ಪ್ರತಿಫಲವು ನಿನಗೆ ಸಿಗುತ್ತದೆ. ಒಬ್ಬರಿಗೆ ಅಂತೇಳಿ ನೀನು ಮಾಡ್ಲಿಕ್ಕೆ ಹೋಗಬೇಡ ಅಂತ. ಆಗ ಎಲ್ಲರೂ ಒಟ್ಟಿಗೆ ಸೇರಿ ಅವರಿಗೆ ದುವಾ ಮಾಡು. ನೀವು ಒಳ್ಳೆ ಪ್ರಯಾಣವನ್ನು ಮಾಡಿ ನಿಮ್ಮ ಹಜ್ಜನ್ನೆಲ್ಲ ಸ್ವೀಕರಿಸಲಿ. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗೆ ಆ ಹಜ್ಜಿ ಮತ್ತು ಉಮ್ರವನ್ನು ಮಾಡಿ ಆದ ನಂತರ ನಮ್ಮೊಟ್ಟಿಗೆ ಬಂದು ಸೇರುವಂತ ಒಂದು ಭಾಗ್ಯ ನಮಗೆ ಸಿಗಲಿ ಅಂತೇಳಿ ಒಟ್ಟಿಗೆ ಸೇರಿ ದುವಾ ಮಾಡುದು ಅಷ್ಟೇ. ಅದು ಬೀಳ್ಕೊಡುಗೆ ಎಂಬಂತ ಒಂದು ಸಣ್ಣ ಒಂದು ಕಾರ್ಯಕ್ರಮ ಅಷ್ಟೇ ನಮ್ಮಲ್ಲಿ ಇರುವುದು. ಯಾಕಂತ ಹೇಳಿದ್ರೆ ಅಲ್ಲಾಹನ ರಸೂಲ್ರವರು ಯಾರು ಅವರೊಟ್ಟಿಗೆ ಬಂದರು, ಅವರ ಸಂದರ್ಶನಕ್ಕೆ ಯಾರು ಬಂದರು, ಆ ಮನೆಯೊಳಗೇನೆ ಕೂತು ಹೇಳುವುದಿಲ್ಲಂತೆ, ನಿಂಗೆ ಫೋಂಡಾರ ಫೋರ್ ಅಂತ ಹೇಳ್ತಾ ಇರಲಿಲ್ಲಂತೆ. ಅವರ ಮನೆಯ ಅಗೃತಿ ಕಾಂಪೌಂಡ್ ಎಲ್ಲಿಯವರೆಗಿತ್ತು ಅಲ್ಲಿಯವರೆಗೆ ಅವ್ರನ್ನ ಬಿಟ್ಟು ಬರ್ತಾ ಇದ್ರಂತೆ. ನಾನು ಹೋಗ್ತೇನೆ ಅಂತ ಹೇಳಿದ್ರೆ ಅಲ್ಲಿಯವರೆಗೆ ಅವ್ರನ್ನ ಬಿಟ್ಟು ಬರ್ತಾ ಇದ್ದೇನೆ, ಅದಕ್ಕೆ ವಿದಾಯ ಅಂತ ಹೇಳೋದು.
ಯಾರಾದರೂ ಒಂದು ಒಳ್ಳೆಯ ಕೆಲಸ ಮಾಡಿದ ಕೂಡಲೇ ಇವತ್ತು ಸನ್ಮಾನ ಮಾಡುವಾಗ ನಾವು ಹೇಳ್ತಾರೆ ಸನ್ಮಾನಕ್ಕೆ ಬೆಲೆನೇ ಇಲ್ಲ ಅಂತ. ಬೆಲೆ ಇದೆ, ಅದು ಕಲಿಸಿಕೊಟ್ಟವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಯಾರಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ ಅವರ ಹೆಗಲಿನಲ್ಲಿರುವಂತಹ ಒಂದು ಬಟ್ಟೆ, ಆಗ ನಾವು ಕೇಳ್ಬೋದು ಆಗ ಶಾಲ್ ಇತ್ತ ಅಂತ. ಆಗ ಶಾಲ್ ಇರಲಿಲ್ಲ, ಅವರ ಹೆಗಲಿನಲ್ಲಿ ಏನಿತ್ತು ಆ ಬಟ್ಟೆ, ಅದು ಖರ್ಚೀಫು ಇರ್ಬೋದು, ನಮಾಜ್ ಮಾಡುವಂಥ ಮುಸಲ್ಲವೂ ಇರ್ಬೋದು, ಅದನ್ನು ತೆಗೆದು ಆ ಒಳ್ಳೆಯ ಕೆಲಸ ಮಾಡಿದವರಿಗೆ ಹೆಗಲಿಗೆ ಹಾಕಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಇವತ್ತು ಬೇರೆ ಬೇರೆ ಹಂತದಲ್ಲೆಲ್ಲ ಮಾಡ್ತಾರೆ, ದೊಡ್ಡ ಹಂತದಲ್ಲಿ ಮಾಡ್ಬೋದು, ಚಿಕ್ಕ ಹಂತದಲ್ಲಿ ಮಾಡ್ಬೋದು, ಹಣ ಕೊಡಿಸು ಮಾಡ್ಬೋದು, ಅದು ಬೇರೆ ವಿಷಯ. ಆದರೆ ಅದನ್ನು ಕಲಿಸಿಕೊಟ್ಟವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಇಬ್ಬರು ಅತಿಥಿಗಳು, ಅವರು ಇವತ್ತು ನಮ್ಮ ಅತಿಥಿಗಳಲ್ಲ, ನಾಡ್ದವರು ಅಲ್ಲಿಗೆ ಹೋಗ್ಲಿಕ್ಕೆ ಹರಾಮ್ಗೆ ಅಟ್ಟಿದ ನಂತರ ಅಲ್ಲಾಹನ ಅತಿಥಿಗಳು, ಅಲ್ಲಾಹನ ಗೆಸ್ಟ್ ಆಗಿ ಹೋಗ್ತಾರೆ ಅವರು. ಮತ್ತೆ ಅಲ್ಲಾಹನು ಅವರನ್ನು ಕರೆದದ್ದು, ಬೇರೆ ಯಾರು ಕರೆದದ್ದಲ್ಲ. ಇಬ್ರಾಹಿಂ ನಬಿ ಅಲೈಹಿಸ್ಸಲಾಮರ ಹತ್ರ ಹೇಳಿ ಕಾಬಾ ತವಾಫಿಗಾಗಿ ಅಲ್ಲಾಹನು ಕರೆದದ್ದು. ಅವರು ಅಲ್ಲಾಹನ ಅತಿಥಿಗಳಾಗಿ ಹೋಗ್ತಾರೆ. ಅವರಲ್ಲಿ ನಾವು ಏನು ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿದ್ರು ಅದಕ್ಕೆ ಉತ್ತರ ಇದೆ ಅಂತ ಹೇಳ್ತಾರೆ. ಅದರಲ್ಲೇ ಒಂದು ಮಾತನ್ನು ಹೇಳ್ತಾ ಇದ್ದ ಉಸ್ತಾದ್ ಹೇಳ್ಬೋದು. ಈಗ ಅವರು 5 ನಿಮಿಷ ಮಾತಾಡ್ಲಿಕ್ಕೆ ಇದಾಗಿ ಹೇಳ್ಬೋದು, ಅದ್ರ ಮೊದಲು ನಾನು ಹೇಳ್ತೇನೆ. ಅವ್ರು ಹೇಳುವುದು ಅಲ್ಲಿ ಅಲ್ಲಾಹನು ಹೇಳ್ತಾನೆ ಅಂತ ಹೇಳಿದ್ರೆ, ನನ್ನ ಅತಿಥಿಗಳು ಬಂದು ಆತ್ಮ ಸಾಕ್ಷಿಯಾಗಿ ನನ್ನ ತವಾಫ್ ಮಾಡಿ, ಕಾಯಬಾ ತವಾಫ್ ಮಾಡಿ, ತವಾಫ್ ಅಂದರೆ ಅದನ್ನು ಸುತ್ತುವರೆದು ಪ್ರದಕ್ಷಿಣೆಯನ್ನು ಹಾಕಿ ಆತ್ಮಾರ್ಥವಾಗಿ ಯಾರು ಮಾಡಿದ್ದಾರೆ ಅದನ್ನು ನಾನು ಸ್ವೀಕಾರ ಮಾಡಿದರೆ, ಅಲ್ಲಾಹನು ಸ್ವೀಕಾರ ಮಾಡಿದರೆ, ಮಾಡುವುದನ್ನು ಅಲ್ಲಾಹನು ಸ್ವೀಕಾರ ಮಾಡಿದರೆ ಅವರಿಗೆ ಸಿಗುವಂತ ಪುಣ್ಯ ಏನು ಅಂತ ಕೇಳಿದ. ಅಲ್ಲಾಹನು ಹೇಳ್ತಾನಂತೆ, ಅವರಿಗಿರುವಂತ ಪುಣ್ಯ ಸ್ವರ್ಗ ಬಿಟ್ಟು ಬೇರೇನಿಲ್ಲ. ಅವರಿಗೆ ಬೇರೇನು ಕೊಡ್ಲಿಕ್ಕಿಲ್ಲ. ನಿನಗೆ ಸಂಪತ್ತು ಕೊಡ್ತೇನೆ, ಮತ್ತೊಂದು ಕೊಡ್ತೇನೆ ಅಂತ ಹೇಳಿಲ್ಲ. ನಾನು ಅವರಿಗೆ ವಾಗ್ದಾನ ಮಾಡುವುದೇನು ಅಂತ ಹೇಳಿದ್ರೆ, ಅದನ್ನು ಸ್ವೀಕಾರ ಮಾಡಿದಾಗ ಅವರಿಗೆ ಸಿಗುವಂತ ಪುಣ್ಯ ಸ್ವರ್ಗ ಮಾತ್ರ. ಆದ್ದರಿಂದ ನಮ್ಮ ಇಬ್ಬರು ನಮ್ಮ ನಾಯಕರು ಹೋಗುವುದನ್ನು ಅಲ್ಲಾಹನು ಸ್ವೀಕಾರ ಮಾಡಲಿ, ಅವರಿಗೂ ಮತ್ತು ಅವರ ಕುಟುಂಬಕ್ಕೆ ಮತ್ತು ನಮಗೆಲ್ಲರಿಗೂ ಅವನ ಸುಖ ಶಾಂತಿ ಸ್ವರ್ಗವನ್ನು ಕರುಣಿಸಲಿ ಅಂತೇಳಿ ನಾವು ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸಬೇಕಾಗ್ತದೆ. ಇನ್ನು ಅಲ್ಲಿ ಆದ ನಂತರ ಮದೀನಕ್ಕೆ ಹೋಗ್ತಾರೆ. ಮದೀನದಲ್ಲಿ ಹೋದಂಥ ಸಂದರ್ಭದಲ್ಲಿ, ಬಹುಶಃ ಮಕ್ಕದಲ್ಲಿ ಹೋದಂಥ ಸಂದರ್ಭದಲ್ಲಿಯೂ ನಾವು ಸ್ವಲ್ಪ ಕಷ್ಟವನ್ನ ಅಥವಾ ಏನಾದರೂ ಬೆವರು ಇಳಿದರೂ, ಮದೀನಕ್ಕೆ ಹೋದಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿ ಸಂತೋಷ ಪಡೆದಂತ ಒಬ್ಬ ವ್ಯಕ್ತಿ ಇದ್ದರೆ ಅವನಿಗೆ ಈಮಾನ್ ಇಲ್ಲ ಅಂತೇಳಿ ಅರ್ಥ. ಅಲ್ಲಿ ಹೋಗಿ ಬಸ್ಸಿನಿಂದ ಇಳಿದ ಕೂಡಲೇ ಸಂತೋಷ ಪಡ್ಬೇಕು. ಬಹುಶಃ ನಮ್ಮ ಇಮಾಮರಲ್ಲಿ ಒಬ್ಬರಾದಂಥ ಮಾಲಿಕ್ ಇಮಾಮರವರು ಹೇಳಿದ್ದಾರೆ ಅಂತ, ಅವರು ಬಹುಶಃ ಮಕ್ಕಕ್ಕೆ ಹೋದಾಗ ಚಪ್ಪಲ್ ಆಗ್ತಾ ಇರಲಿಲ್ಲ. ಮಕ್ಕದ ಇಡೀ ಮಕ್ಕ ಅಂತೇಳಿ ಎಲ್ಲಿಂದ ಅದರ ಅಗರ್ತಿ ಇದೆ, ಅದರ ಸನ್ನಿವೇಶ ಇದೆ, ಚಿಟ್ಟಿ ಅಂತ ಸರ್ಕಲ್ ಇದೆ, ಪರಿಧಿ ಇದೆ, ಅಲ್ಲಿ ಹೋದರೆ ಅವರು ಚಪ್ಪಲು ಕಳಚಿ ಇಟ್ಟು ನಡೆಯುವುದೇನು. ಯಾಕೆ ನೀವು ಚಪ್ಪಲು ಕಳಚುವುದು ಅಂತ ಹೇಳಿದ್ರೆ, ಇದು ನನ್ನ ನಾಯಕನಾದ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅಂತ್ಯ ವಿಶ್ರಮಿಸುತ್ತಿರುವಂತ ಊರು. ಈ ಊರಿನಲ್ಲಿ ನಾನು ಚಪ್ಪಲಾಕಿ ನಡೆಯಲಿಕ್ಕಿಲ್ಲ, ಚಪ್ಪಲಾಕಿ ನಡೆಯಲಿಕ್ಕಿಲ್ಲ. ನಮಗೆ ಜೀವಂತವಾಗಿ ಮಾರ್ಗದರ್ಶನ ನೀಡಿದಂತ ಉಸ್ತಾದಿನವರು ಕೆಲವರು ಇದ್ದಾರೆ. ತಾಜುಶ್ಶರಿಯ ಆಲಿಕುಂಜಿ ಉಸ್ತಾದಿರವರು ಒಂದು ಮಾತು ಯಾವಾಗಲೂ ಹೇಳ್ತಾರೆ. ಯಾಕಂದ್ರೆ ನಾವು ಶರಫುಲ್ ಉಸ್ತಾದ್ ಇರುವಾಗ ದೊಡ್ಡ ದೊಡ್ಡ ಉಸ್ತಾದವರೊಟ್ಟಿಗೆಲ್ಲ ಹೋಗಿ ಹೆದರಿಕೆ ಇಲ್ಲದ್ರೆ ಒಳಗೆಲ್ಲ ಓದೋದೆಲ್ಲ ಉಂಟು. ಆಗ ಅವ್ರು ನಮ್ಮ ಹತ್ರ ಹೇಳ್ತಾರೆ, ಮನೆ ಮದೀನಕ್ಕೆ ನೀವು ಹೋದಾಗ ನಮಾಜಿಗೆ ನೀವು ಹೋಗ್ತೀರಿ, ಚಪ್ಪಲು ತೆಗೆದಿಡ್ತೀರಿ, ಚಪ್ಪಲ್ ಸ್ಟ್ಯಾಂಡಲ್ಲಿ ಚಪ್ಪಲ್ ತೆಗೆದಿಡ್ತೀರಿ. ಆ ಚಪ್ಪಲನ್ನು ಪುನಃ ನೀವು ಕಾಲಿಗೆ ಹಾಕುವಾಗ ಅಲ್ಲಿಂದ ತೆಗೆದು ಅದೇ ರೀತಿ ಬಗ್ಗಿ ಕೆಳಗೆ ಇಡಬೇಕು ಅಂತ, ಚಪ್ಪಲನ್ನು ಬಗ್ಗಿ ಕೆಳಗೆ ಇಡಬೇಕು ಅಂತ. ಯಾಕೆ ಅಂತ ಕೇಳಿದಾಗ ಅಲ್ಲಿ ಕುಂಜಿಸ್ತಾದ ಹೇಳ್ತಾರೆ, ಅದು ಶಬ್ದ ಅವನ ಕೈಯಲ್ಲ. ನೀನು ಚಪ್ಪಲನ್ನು ಮೇಲಿಂದ ಕೆಳಗಾಗುವಾಗ ಶಬ್ದ ಆಗ್ಲಿಕ್ಕಿಲ್ಲ. ಯಾಕೆ? ಅಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಂತ್ಯ ವಿಶ್ರಮಿಸ್ತಾ ಇದ್ದಾರೆ, ಅಲ್ಲಿ ನೀನು ಶಬ್ದ ಮಾಡಲಿಕ್ಕಿಲ್ಲ ಅಂತ. ಅವರು ಮದೀನದ ಅಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಬೂಬಕರ್ ಸಿದ್ದಿಕ್ ರಲಿಯಲ್ಲಾಹು ಅನ್ಹು ಅವರಿಗೆಲ್ಲ ಸಲಾಂ ಹೇಳಲಿಕ್ಕೆ ಅವರ ಮಕಬರ ಸಂದರ್ಶನದಕ್ಕೆ ಹೋಗ್ಲಿಕ್ಕಿದೆ. ಆ ಸಂದರ್ಭದಲ್ಲಿ ಅವರು ಉಮ್ರಕ್ಕೆ ಎಷ್ಟು ಸಲ ಹೋಗಿದ್ದಾರೆ ಅಂತ ಲೆಕ್ಕ ಇಲ್ಲಂತೆ. ಇತ್ತೀಚೆಗೆ ನಿಧನರಾದದ್ದು. ಶಿರಿಯಾ ಎಂಬಲ್ಲಿ ಅವರ ದಫನವಾಗಿದೆ, ನಮ್ಮ ಇದೇ ಪಕ್ಕದಲ್ಲಿ ಕಾಸರಗೋಡಿನ ಹತ್ರ. ಆಗ ಅವರು ನಮ್ಮ ಹತ್ರ ಹೇಳ್ತಾರೆ, ಯಾವಾಗಲಿಗೆ ಫ್ರೀ ಆಗಿ ನಾವು ಮಾತನಾಡುವಾಗೆಲ್ಲ ಅವರು ನಮ್ಮ ಹತ್ರ ಹೇಳ್ತಾ ಇದ್ರು. ಅವರ ಒಬ್ಬ ಸ್ಟೂಡೆಂಟ್, ಅವರು ಸಹ ದೊಡ್ಡ ವಿದ್ವಾಂಸರು, ಬಂದು ಹೇಳಿದರಂತೆ, ಅಲ್ಲಿ ನಾನು ಸಲಾಂ ಹೇಳಲಿಕ್ಕೆ ಹೋದೆ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ. ಹೋಗ್ಲಿಕ್ಕೆ ಹೋಗುವಾಗ ಅಲ್ಲಿ ಒಂದು ಚಂದದ ಬೈಕ್ ಬರೆದಿತ್ತು ಅಂತ. ಆಗ ಆಲಿಕುಂಜ್ ಉಸ್ತಾದ್ ಅವರ ಹತ್ರ ಹೇಳ್ತಾರಂತೆ, ಜ್ಞಾನ ನೋಕಿಟ್ಲ ಮನದಂತ, ನಾನು ನೋಡಲಿಲ್ಲ ಅಂತ. ಯಾಕಂತ ಹೇಳಿದ್ರೆ ಅವರು ಯಾವತ್ತೂ ಮದೀನದಲ್ಲಿ ತಲೆ ಎತ್ತಿ ನಡೆಯಲಿಲ್ಲ ಅಂತ. ನನ್ನ ನಾಯಕನಾದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮದೀನದಲ್ಲಿದ್ದಾರೆ, ಅಲ್ಲಿ ನಾನು ತಲೆ ಎತ್ತಿ ನಡೆಯಲಿಲ್ಲ, ನಾನು ಕೆಳಗೆ ನೋಡಿ ನಡೆದದ್ದು. ಎಲ್ಲಿಯಾದರೂ ಅದು ನಾನು ತಲೆ ಎತ್ತಿ ನಡೆದಾಗ ನನ್ನ ಗುರುವಿಗೆ
ನನ್ನ ನಾಯಕನಿಗೆ ನಾನು ಎಲ್ಲಿಯಾದರೂ ಅದು ಅಂತ ಹೇಳ್ತಾರೆ, ಅದಕ್ಕೆ ಗೌರವ ಕೊಡದೆ ಇದ್ದಂತೆ ಆಗ್ಬೋದು ಎಂಬಂಥ ದೃಷ್ಟಿಯಿಂದ ನಾನು ತಲೆ ಎತ್ತಿ ಅದನ್ನೆಲ್ಲ ನಾನು ನೋಡ್ಲಿಕ್ಕೆ ಹೋಗ್ಲಿಲ್ಲ. ನಾನು ಅಸ್ಸಲಾಂ ಅಲೈಕುಮ್ ಯಾ ರಸೂಲುಲ್ಲಾಹ್ ಅಂತ ಹೇಳಿದ್ದು ತಲೆಗಳಿಗೆ ಹಾಕಿ ಹೇಳಿದ್ದು. ಇದೆಲ್ಲವನ್ನ ನಾವು ಏನ್ ಮಾಡ್ಬೇಕಾಗ್ತದೆ ಅಂತೇಳಿ ತಿಳಿಬೇಕಾಗ್ತದೆ. ಅಲ್ಲಿ ನಮ್ಮ ಇವರು ಮಾಡಿದರು ಕಳೆದ ಸಲದಲ್ಲಿ, ಒಮ್ಮೆ ಯಾರು ಸೌದಿಯದ ಅರೇಬಿಯಾದ ರಾಜ ಮಾಡಿದರು, ಯಾರು ಜಾಸ್ತಿ ಬರಬಾರ್ದು, ಒಮ್ಮೆ ಮಾತ್ರ ಉಮ್ರಕ್ಕೆ ಬರಬೇಕು, ಯಾಕಂದ್ರೆ ಶ್ರೀಮಂತರಿಗೆಲ್ಲ ಫ್ಯಾಷನ್ ಆಗಿದೆ. ಈಗ ಪಿಕ್ನಿಕ್ ಹೋಗುದು ಎಲ್ಲಿಗೆ ಅಂತ ಕೇಳಿದರೆ ಉಮ್ರ ಹೋಗುದು ಅಂತ ಹೇಳ್ತಾರೆ. ಅದೆಲ್ಲ ಇಕ್ಲಾಸ್ನಲ್ಲಿದ್ದಂಥ ಹೋಗುವಂಥ ವಿಚಾರಗಳಲ್ಲ, ಅದನ್ನೆಲ್ಲ ಅವರು ತಿಳ್ಕೊಂಡಿದ್ದಾರೆ. ಅಲ್ಲಿ ಹೋಗುವಂಥ ಸಮಯದಲ್ಲಿ ಇದೆಲ್ಲವನ್ನ ನಾವು ಮಾಡಿಕೊಂಡು ಕೇವಲ ಅಲ್ಲಾಹನ ಮತ್ತು ಅವನ ಪ್ರವಾದಿಯವರ ಆ ಎರಡು ಧ್ಯಾನವನ್ನು ಬಿಟ್ಟು ಉಳಿದದ್ದನ್ನು ಮಾಡದೆ ನಾವು ಅಲ್ಲಿದ್ದಾಗ ನಮಗೆ ಸಿಗುವಂಥ ಪ್ರತಿಫಲ ಸ್ವರ್ಗ ಮಾತ್ರ ಅಂತ. ಅದಕ್ಕೆ ಇವತ್ತು ನಮ್ಮ ಎರಡು ನಾಯಕರುಗಳು ಅರ್ಹರಾಗಿದ್ದಾರೆ. ಅಲ್ಲಾಹನವರಿಗೆ ಸ್ವರ್ಗವನ್ನು ಕರುಣಿಸಲಿ. ನಾವು ಮತ್ತು ಅವರನ್ನು ಇಲ್ಲಿ ಕರೆದದ್ದು ಯಾಕೆ ಅಂತ ಹೇಳಿದರೆ, ಅಲ್ಲಿ ಹೋದಾಗ ಅವರಿಗೆ ನೆನಪಿರಬೇಕು. ಹಳೆಕೋಟೆ ಶಾಲೆಗೆ ನಾನು ಹೋಗಿದ್ದೇನೆ, ಅಲ್ಲಿ ನಮ್ಮ ಎಲ್ಲರೂ ಇದ್ದರು. ಉಪಾಧ್ಯಕ್ಷರು, ನಾಳೆಯಿಂದ ಅಧ್ಯಕ್ಷರಾಗಿರುವಂಥ ಅಶ್ರಫ್ ಅಹಮದ್ ರೈಟ್ವೆ ಅವರಿದ್ದರು, ಫಸೀದಿ ಉಸ್ತಾದ್ನವರಿದ್ದರು, ಕಮಿಟಿಯವರಿದ್ದರು, ನಮ್ಮ ಹೆಡ್ ಮಾಸ್ಟರ್ನವರಿದ್ದರು, ಟೀಚರ್ಸ್ನವರಿದ್ದರು. ಅವರಿಗಾಗೂ ನಾವು ಒಂದು ದುವಾ ಮಾಡಬೇಕು. ಅಲ್ಲಾಹು ಅವರಿಗೂ ಮುಂದಿನ ದಿವಸಗಳಲ್ಲಿ ಇಲ್ಲಿಗೆ ಬರುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡು ಎಂಬಂಥ ಒಂದು ನೆನಪು ಅವರಿಗೆ ಬರಬೇಕು ಅಂತೇಳಿ. ನಾವು ಇವತ್ತು ತಿನ್ನುವುದು ಅಥವಾ ಏನಾದರೂ ಕೊಡುವುದು ಅದೆಲ್ಲ ಶಾಶ್ವತ ಅಲ್ಲ, ಅದು ಸ್ವಲ್ಪ ಸಮಯಕ್ಕೆ ಇರ್ತದೆ, ಮತ್ತೆ ಅದು ಇರುವುದಿಲ್ಲ. ಆ ನಿಟ್ಟಿನಲ್ಲಿ ನಾನು ಅವರಲ್ಲಿ ನಮ್ಮ ಎಲ್ಲ ಮುಖ್ಯೋಪಾಧ್ಯಾಯರುಗಳ ಪರವಾಗಿ ವಿನಂತಿಸುವುದೇನೆಂದರೆ, ನೀವು ಹೋದಾಗ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ಯಶಸ್ವಿಗಾಗಿ ನೀವು ದುವಾ ಮಾಡಬೇಕು. ನಾವು ಏನೆಲ್ಲ ಯೋಜನೆಗಳನ್ನು ಹಾಕಿಕೊಳ್ತಿದ್ದೇವೋ ಅದೆಲ್ಲವೂ ಇಸ್ಲಾಮಿ ಚೌಕಟ್ಟಿನೊಳಗೆ ಯಶಸ್ವಿಯಾಗಲಿಕ್ಕೆ ನೀವು ಪ್ರಾರ್ಥಿಸಬೇಕು. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಸಿರುವಂಥ ಎಲ್ಲ ಅಧ್ಯಾಪಕರುಗಳು ಉತ್ತಮ ಆರೋಗ್ಯದಿಂದ ಇರುವಂತೆ, ಆ ಆರೋಗ್ಯದಿಂದ ಅವರಿಗೆ ದೀರ್ಘ ಆಯುಷ್ಯ ಇರುವಂತೆ ನೀವು ಪ್ರಾರ್ಥಿಸಬೇಕು. ಮತ್ತೆ ಯಾರೆಲ್ಲ ಹಜ್ ನಿರ್ವಹಣೆಗೆ ಅರ್ಹರಿದ್ದಾರೋ ಅವರೆಲ್ಲರೂ ಮುಂದಿನ ದಿವಸಗಳಲ್ಲಿ ಹೋಗುವಂತೆ ನೀವು ಪ್ರಾರ್ಥನೆ ಮಾಡಬೇಕು ಎಂದು ಕೇಳಿಕೊಳ್ಳುವುದರೊಂದಿಗೆ, ನಮ್ಮ ಆತ್ಮೀಯರಾದಂಥ ನಮ್ಮೆಲ್ಲ ವಿಚಾರಗಳಲ್ಲಿಯೂ ನಮ್ಮೊಟ್ಟಿಗೆ ಸ್ಪಂದಿಸುತ್ತಿರುವ ಒಬ್ಬ ಉತ್ತಮ ನಾಯಕತ್ವ ಅದ ಗುಣ ಹೇಗಿರಬೇಕು ಅಂತೇಳಿ ತೋರಿಸಿಕೊಳ್ತಿರುವವ ನಮ್ಮ ಅಧ್ಯಕ್ಷರಾದಂಥ ಹನೀಫಾಜಿಯವರು. ನಾವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀವಿ, ಕೆಲವರಿಗೆ 3 ವರ್ಷಗಳ ಅನುಭವ ಇರಬಹುದು, ಆದರೂ ನನಗೆ 8 ವರ್ಷಗಳ ಅನುಭವ ಅವರೊಟ್ಟಿಗೆ ಉಪಾಧ್ಯಕ್ಷರಾಗಿ ಇದ್ದುಕೊಂಡು ಎಲ್ಲ ವಿಚಾರಗಳಲ್ಲಿಯೂ ಉತ್ತಮವಾದಂಥ ವ್ಯವಸ್ಥೆಯೊಟ್ಟಿಗೆ ಅವರು ಕಾರ್ಯನಿರ್ವಹಿಸಿದ್ದಾರೆ. ನಾವು ಅವರ ಎಲ್ಲ ಆಡಳಿತದ ವ್ಯವಸ್ಥೆಯನ್ನ ಮೆಚ್ಚಿಕೊಂಡು ಅವರ ಬಗ್ಗೆ ನಾವು ಎರಡು ಮಾತಿಲ್ಲದೆ ಎಲ್ಲ ಸಂದರ್ಭದಲ್ಲಿಯೂ ಅವರಿಗೆ ನಾವು ಸಪೋರ್ಟ್ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇರಬೇಕು. ಯಾಕಂದರೆ ಶೈಕ್ಷಣಿಕವಾಗಿ ಒಂದು ಸಂಸ್ಥೆ ಯಾವ ರೀತಿಯಲ್ಲಿ ಇರಬೇಕು ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಅವರು ಹಜ್ ಮತ್ತು ಉಮ್ರಾವನ್ನು ಸ್ವೀಕರಿಸಿರಿ, ಅವರೆಲ್ಲ ಕಾರ್ಯವನ್ನು ಯಶಸ್ವಿ ಮಾಡಲಿ ಅಂತ ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸ್ತಾ ಎಲ್ಲರ ಪರವಾಗಿ ಅವರಿಗೆ ನಾನು ಆತ್ಮೀಯತೆಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಉಪಾಧ್ಯಕ್ಷರು ಸೈಯದ್ ಮದಿ ದರ್ಗಾ ಮತ್ತು ಉಳ್ಳಾಳ ಕೇಂದ್ರ ಜುಮಾ ಮಸೀದಿ ಉಪಾಧ್ಯಕ್ಷರು, ನಮ್ಮ ಶಾಲೆಯ ಪರಿಸರದವರು. ಯಾಕಂದರೆ ನಮ್ಮ ಶಾಲೆ ಹಿಂದುಗಡೆಯೇ ಅವರ ಮನೆ ಇರುವುದು, ಸ್ವಂತ ಮನೆ, ಅವರ ತಂದೆ ಮನೆ ಇರುವುದು ಶಾಲೆಯ ಬಲಭಾಗದಲ್ಲಿ. ಈ ಎರಡು ಇಲ್ಲಿಂದಲೇ ಇದ್ದವರು, ಮನೆಗಟ್ಟಿ ಹೊರಗಿನಿಂದ ಬಂದವರಲ್ಲ, ಮನೆಗಟ್ಟಲಿಕ್ಕೆ ಹೊರಗೆ ಹೋದವರು ಅಲ್ಲ, ಎರಡು ಅವರು ಹಳೆಕೋಟೆಯ ಈ ವ್ಯಾಪ್ತಿಯಲ್ಲಿ ಇರುವರು. ನಮ್ಮ ಶಾಲೆಯ ಎಲ್ಲ ಕೆಲಸಗಳೊಟ್ಟಿಗೆ ಅವರು ಸ್ಪಂದಿಸಬೇಕು. ಯಾಕಂದರೆ ನಮಗೆ ಅಲ್ಲಿ ಹೋದಾಗ ಒಂದು ಧೈರ್ಯ, ಮೊದಲು ಹೇಳ್ತಾ ಇದ್ರು ಕಾರ್ಯದರ್ಶಿ ಇದ್ದಾರೆ, ಈಗ ಹಾಗೆ ಅಲ್ಲ, ನಮಗೆ ಉಪಾಧ್ಯಕ್ಷರಿದ್ದಾರೆ ಅಂತ ಒಂದು ಹೆಮ್ಮೆ ನಮಗೆ ಇದೆ. ಎರಡು ಸಂದರ್ಭಗಳಲ್ಲಿ ಅವರು ಉಪಾಧ್ಯಕ್ಷರಾಗಿಯೇ ಇದ್ದರು, ಬಲಬದಿಯಲ್ಲಿರುವಾಗಲೂ ಉಪಾಧ್ಯಕ್ಷರಾಗಿದ್ದರು, ಸ್ವಂತ ಮನೆಯಲ್ಲಿರುವಾಗಲೂ ಉಪಾಧ್ಯಕ್ಷರಾಗಿದ್ದರು. ಆದ್ದರಿಂದ ನಮ್ಮ ಎಲ್ಲ ಶಾಲೆಯ ಈ ವ್ಯವಸ್ಥೆ ಬಗ್ಗೆ ನೀವು ಸಂಪೂರ್ಣವಾದ ಸಹಕಾರವನ್ನು, ನಾಳೆಯಿಂದ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಳ್ತಾ ಇದ್ದೀರಿ. ಅಧ್ಯಕ್ಷರ ಪರವಾಗಿ, ಹಂಗಾಮಿಯಾಗಿ ಅಥವಾ ಪ್ರಭಾರವಾಗಿ ಎರಡು ರೀತಿಯಲ್ಲಿರುವಂಥ ಸಂದರ್ಭದಲ್ಲೂ ಶಾಲಾ ಎಲ್ಲ ಬೇಡಿಕೆಗಳೊಟ್ಟಿಗೆ ಊರಿನ ಎಲ್ಲ ಜನರ ಆತ್ಮೀಯ ಒಬ್ಬ ನಾಯಕನಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅಲ್ಲಾಹನು ತಮಗೆ ಆ ಒಂದು ಭಾಗ್ಯವನ್ನು ಕರುಣಿಸಲಿ ಅಂತೇಳಿ ಅವರಲ್ಲಿ ನಾನು ಆತ್ಮೀಯತೆಯಿಂದ ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸ್ತಾ ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೆ ನಮ್ಮ ಸಂಚಾಲಕರು ಇದ್ದಾರೆ, ಇಸ್ಮಾಯಿಲ್ ಹಾಜಬ್ಬರ್ ಅವರು, ಅವರ ಬಗ್ಗೆ ನಾವು ಮಾತಾಡಲಿಕ್ಕಿಲ್ಲ, ಯಾಕಂದ್ರೆ ನಾವು ಆತ್ಮೀಯರು, ಜಾಸ್ತಿ ಆತ್ಮೀಯರು ಆಗಿರಬಾರದಂತೆ ಯಾರು. ಹಾಗೆ ಕೆಲವೊಮ್ಮೆ ಅವರ ಸಮಸ್ಯೆಗಳು ನಮಗೆ ಗೊತ್ತಿರ್ತದೆ, ಕೇಳಬಾರದು. ಆದರೆ ಇಸ್ಮಾಯಿಲ್ ಹಾಜಬ್ಬರ ಬಗ್ಗೆ ಹಾಗೆ ಅಲ್ಲ, ನಾವು ತುಂಬಾ ಆತ್ಮೀಯರಾಗಿದ್ದಾಗ ಅವರಲ್ಲಿ ಏನು ಇಲ್ಲದಿದ್ದರೂ ಇದ್ದದ್ದನ್ನು ಕೊಡಿ ಎಂದು ಕೇಳ್ತಾ ಇದ್ದೇವೆ. ನಮ್ಮ ಶಾಲೆಗೆ ಸಂಚಾಲಕರಾಗಿ ಹನೀಫಾಜಿ ಅವರನ್ನು ಮಾಡಿದರು, ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಬೇಕು. ಅದನ್ನು ಮುಂದುವರಿಸಿಕೊಂಡು ಹೋದರು. ಅವರ ಫಸ್ಟ್ ಯೋಜನೆ ಏನು ಅಂತ ಹೇಳಿದರೆ, ಅದನ್ನು ನಾನು ಹೇಳಬೇಕಾಗ್ತದೆ. ಫಸ್ಟ್ ಯೋಜನೆ ಏನು ಅಂತ ಹೇಳಿದರೆ, ನಮ್ಮ ಅಧಿಕಾರಿ ಇದ್ದಾರೆ, BO ಸರ್ ಇದ್ದಾರೆ, ಕರೆದುಕೊಂಡು ಓಡಿ ಬಂದಿದ್ದಾರೆ. ಈಗ ಸರ್ ಎಲ್ಲರೂ ಬಂದಾಯ್ತು ಅಂತ ಹೇಳುವಾಗ ಇಲ್ಲ ನಾನು ಬರ್ತೇನಪ್ಪ, ಅವರನ್ನು ನೋಡಬೇಕು ಅಂತ ಹೇಳಿದ್ರು.
ಹಾಗೆ ಅವರು ಸಹ ಇದ್ದಾರೆ, ಅವರು ಹೇಳಬೇಕು. ಅವರು ನಮಗೆ ಪಾರ್ಶಾಲಿಟಿ ಮಾಡ್ತಾರೆ. ಅವರಲ್ಲ, ಅವರ ವ್ಯವಸ್ಥೆ ಸರ್ಕಾರ. ನಮ್ಮ ಅನುದಾನಿತ ಕನ್ನಡ ಮಾಧ್ಯಮ ಮಕ್ಕಳಿಗೆ ಏನಿಲ್ಲ, ಪುಸ್ತಕ ಮತ್ತು ಊಟ ಬಿಟ್ಟು. ಆಗ ನಮ್ಮ ಸಂಚಾಲಕರು ಹೇಳುವಾಗ ಹೇಳಿದರು, ಅವರು ಕೊಡದಿದ್ದರೆ ಬೇರೆ ನಾವು ಕೊಡುವ ಅಂತ. ನಮ್ಮ ಮಕ್ಕಳಿಗೆ ಅವರು ಸಂಚಾಲಕರಾಗಿದೆ ಅಂತ ಪ್ರಥಮ ವರ್ಷದಲ್ಲಿ ಯೂನಿಫಾರ್ಮ್, ಬೆಲ್ಟ್, ಟೈ, ಶೂ ಇದೆಲ್ಲ ಕೊಡಲಿಕ್ಕೆ ಒಂದು ಯೋಜನೆಯನ್ನು ಹಾಕಿಕೊಂಡವರು. ಅವರ ಹಿಂದೆ ನಿಂತವರು ಹಾಜಿ ಮೊಹಮ್ಮದ್ ತ್ವಾಹ, ಹಾಗಾದರೆ ಝೈನುದ್ದೀನ್, ಅಲ್ತಾಫ್ರವರು, ಅದೇ ರೀತಿಯಲ್ಲಿ ಇಬ್ರಾಹಿಂ MH, ಹಾಗೇನೆ ನಮ್ಮ ಕರೀಮ್ರವರು. ನಾವು ಎಲ್ಲಿ ಹೋಗುವಾಗಲೂ ಒಟ್ಟಿಗೆ ಹೋಗುದು. ಒಮ್ಮೆ ನಮ್ಮಲ್ಲಿ ಹೇಳಿದರು, ನಿಮ್ಮ ಗ್ರೂಪನ್ನು ನಾವು ಹೊಡಿತೇವೆ ಅಂತ. ಅಲ್ಲ, ನಾವು ಗ್ರೂಪ್ನಲ್ಲಿ ಇರುವುದಲ್ಲ, ನಾವು ಶಾಲೆಗಾಗಿ ಅವರೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ, ಅವರ ಹಿಂದೆ ಓಡ್ತೇವೆ. ನಿನ್ನೆ ಸಹ ನಾವು ಒಂದು ಕಡೆಗೆ ಡೊನೇಷನ್ಗೆ ಅಂತೇಳಿ ಅಧ್ಯಕ್ಷರು ಹೇಳಿದರು. ಈಗ ಅವರು ನಮಗೊಂದು ಯೋಜನೆಯನ್ನು ಹಾಕಿ ಕೊಟ್ಟಿದ್ದಾರೆ ಅಧ್ಯಕ್ಷರು. ಅದಕ್ಕೆ ನಿನ್ನೆ ಒಂದು ಕಡೆ ಹೋಗಿ ನಾವು ಕೂತಿದ್ದೇವೆ, ನಮ್ಮದು ಗೊತ್ತಿಲ್ಲ. ನಾವು ಹೋಗಿ ಯಾರು ಫೋಟೋ ತೆಗೀಲಿಲ್ಲ. ಇವತ್ತು ಬೆಳಿಗ್ಗೆ ನೋಡುವಾಗ ಎಲ್ಲ ಫೋಟೋ ವೈರಲ್ ಆಗ್ತಾ ಉಂಟು, ನನ್ನದು ಮತ್ತು ಅಲ್ತಾಫಿದು. ನಾವು ಮನೆಯಲ್ಲಿ ಅಲ್ಲಿ ಹೋಗಿ ಡೊನೇಷನ್ಗೆ ಕೂತದ್ದು, ಅವರಲ್ಲಿ ಅವರ CCಯಲ್ಲಿ ನೋಡಿದ್ದು, ಅವರದನ್ನು ತೆಗೆದದ್ದು, ಅದರ ಸ್ಪ್ರೈಲ್ ವೈರಲ್ ಮಾಡಿದ್ದಾರೆ. ನಾನು ಹೇಳಿದ್ದು ಯಾರು ಫೋಟೋ ತೆಗೆದದ್ದು, ಅದು ಅವರು CC ಕ್ಯಾಮರಾದಲ್ಲಿ ತೆಗೆದಿದೆ ಅಂತೆ. ಆದ್ದರಿಂದ ಅದು ಯಾಕೆ ನಾವು ಮಾಡ್ತೇವೆ, ನಮಗೆ ಆಗಲ್ಲ, ಶಾಲೆಯ ವಿದ್ಯಾರ್ಥಿಗಳಿಗಾಗಿ. ನನ್ನ ಕನ್ನಡ ಮಾಧ್ಯಮ ಶಾಲೆಯನ್ನು ಒಂದು ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನಾಗಿ ಮಾರ್ಪಡಿಸಲಿಕ್ಕೆ ಇಸ್ಮಾಯಿಲ್ ಹಾಜಬ್ಬರ್ ಅವರ ನೇತೃತ್ವದ, ಹಾಜಿ ಮೊಹಮ್ಮದ್ ತ್ವಾಹರ್ ಅವರ ಸಹಕಾರದ, ಅದೇ ರೀತಿಯಲ್ಲಿ ಝೈನುದ್ದೀನ್ ಮತ್ತು ಅವರ ಮಗನವರ ಸಹಕಾರದಿಂದ ನಮ್ಮ ಎಲ್ಲ ಅದೇ ನಮ್ಮಲ್ಲಿ ಒಂದು ಗಾದೆ ಇದೆ, ಏನಂತ ಹೇಳಿದ್ರೆ, ಕೈಯಲ್ಲಿ ಆಗದಿದ್ದರೂ ದೈಹಿಕವಾಗಿ ಮಾಡಿ, ಮಾನಸಿಕವಾಗಿ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒಳ್ಳೆ ಮಾತನ್ನು ಹೇಳಲಿಕ್ಕಿದ್ರೆ ಹೇಳಿ. ಹಾಗೆ ನಮ್ಮಲ್ಲಿ ಕೊಡುವವರು ಕೊಡ್ತಾರೆ, ಕೊಡದವರು ಆವುದು ಉತ್ತಮವಾದಂಥ ಮನಸ್ಸಿನಿಂದ ಎಲ್ಲೆಲ್ಲ ಕೊಡುವವರಿದ್ದಾರೆ ಅಲ್ಲಿಂದ ಸಂಗ್ರಹಿಸಿ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಶಾಲೆಗೆ ಮಾಡ್ತಾರೆ. ನಮ್ಮ ಅಧ್ಯಕ್ಷರು ಎಲ್ಲ ಕಡೆಗೆ ಹೋದಾಗ ಹೇಳ್ತಾರೆ, ನಾವು ಪಳೆಕಟ್ಟಲು ನೋಕರು ಅವರಿಗೆಲ್ಲ ನಮ್ಮ ಕಮಿಟ್ರಿಗೆ ಪೋಯಂಡುಳ್ಳ ರೌಡಿ ಗೂಡಿಗೆಲ್ಲ ಪೋಯಂಡುಳ್ಳಾರೆ. ಅದು ಸಹ ನಮ್ಮ ಇವರು ಉಪಾಧ್ಯಕ್ಷರು ಸಹ ಅದೇ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಇಸ್ಮಾಯಿಲ್ ಹಾಜಬ್ಬರು ನಮ್ಮೊಟ್ಟಿಗೆ ಸಹಕಾರವನ್ನು ಮಾಡಿದ್ದಾರೆ. ನಮ್ಮ 2 ವರ್ಷಗಳಲ್ಲಿ ನನ್ನ ಶಾಲೆಯ ವಿದ್ಯಾರ್ಥಿಗಳು ಸಾಧಾರಣ 35 ವಿದ್ಯಾರ್ಥಿಗಳು ಇಲ್ಲಿ ಪೆರ್ನಾಲ್ ಆಚರಣೆ ಮಾಡಿದ್ದು. ಈ ಪೆರ್ನಾಲ್ ಆಚರಣೆ ಮಾಡುವಂತಹ 35 ಮಕ್ಕಳಿಗೆ ಉಳಿದಂಥ 17 ಮಂದಿ ಟೀಚರ್ಸ್ನವರಿಗೆ ಊಟದ ವ್ಯವಸ್ಥೆ 2 ವರ್ಷದಲ್ಲಿ ಅವರೇ ಮಾಡೋದು. ಪೆರ್ನಾಲಿನ ಊಟ ಅಷ್ಟೇ ಅಲ್ಲ, ಪ್ರತಿ ಮಕ್ಕಳಿಗೂ ಹಣವನ್ನು ಸಹ ಕೊಡ್ತಾರೆ. ಅಲ್ಲಿ ಯಾರೆಲ್ಲ ಮಕ್ಕಳಿದ್ದಾರೆ ಅವರಿಗೆ, ಯಾಕಂದ್ರೆ ನಮ್ಮ ಪೆರ್ನಾಲಲ್ಲಿ ಆ ಮಕ್ಕಳು ಮನೆಯಲ್ಲಿದ್ದರೆ ಅವರಿಗೆ ಅವರ ಮಾವ, ಅಕ್ಕ, ಅಣ್ಣ ಎಲ್ಲ ಬಂದವರು ಏನಾದರೂ ಸ್ವಲ್ಪ ಕೊಡ್ತಾರೆ ಹಣ. ಆ ಹಣ ಮಕ್ಕಳಿಗೆ ಬೇಜಾರಾಗಬಾರ್ದು, ನಾವು ಮನೆಯಲ್ಲಿದ್ದರೆ ಸಿಕ್ತಿತ್ತು ಅಂತ, ಅದನ್ನು ನಮ್ಮ ಸಂಚಾಲಕರು ಎಲ್ಲ ಮಕ್ಕಳಿಗೂ ಅದನ್ನು ಕೊಡ್ತಾರೆ. ಅಲ್ಲಾಹನು ಅವರು ಕೊಡುವಂಥ ಎಲ್ಲ ಆ ದಾನವನ್ನು ಸ್ವೀಕರಿಸಲಿ. ಇವತ್ತು ನಮ್ಮ ಶಾಲೆಗೆ ನಾನು ಯಾವಾಗಲೂ ಹೇಳ್ತೇನೆ, ನಮ್ಮ ಶಾಲೆಗೆ ಯಾರು ಸಹಕಾರ ಮಾಡ್ತಾರೆ ಅವರು ಉನ್ನತ ಮಟ್ಟದಲ್ಲಿದ್ದಾರೆ ಅಂತ. ಇವತ್ತು ಉನ್ನತ ಮಟ್ಟದ ಒಬ್ಬ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಆಗಿ ಸೈಯದ್ ಮದನಿ ಅವರ ಬರ್ಕತಿನಿಂದ, ಅವರ ಪ್ರಸಾದದಿಂದ, ಅವರ ಆಶೀರ್ವಾದದಿಂದ ಉಳ್ಳಾಳದಲ್ಲಿ ಮಿನುಗುತ್ತಾ ಇದ್ದಾರೆ ಇಸ್ಮಾಯಿಲ್ ಹಾಜಬ್ಬರು. ಅವರ ಹಜ್ಜನ್ನು, ಉಮ್ರವನ್ನು ಅಲ್ಲಾಹನು ಸ್ವೀಕರಿಸಿ ಅವರು ಮತ್ತು ಅವರ ಪತ್ನಿಯ ಆ ಒಂದು ಯಾತ್ರೆಯನ್ನು ಯಶಸ್ವಿಗೊಳಿಸಲಿಂದ ಎಲ್ಲರನ್ನೊಟ್ಟಿಗೆ ಪ್ರಾರ್ಥಿಸಿ ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ನನ್ನ ಆತ್ಮೀಯರಾದಂಥ ಉಸ್ತಾದರವರಿದ್ದಾರೆ, ನಾವು ಹೇಳಲಿಲ್ಲ ಅವರಿಗೆ ಅದಕ್ಕೆ ಇವತ್ತು ಬೆಳಿಗ್ಗೆ ಕರೆದೆ, ಅವರೆಲ್ಲಿ ಪಾಪ ಓಡಿಕೊಂಡು ಬಂದರು. ಯಾಕಂದ್ರೆ ಎಲ್ಲ ಶಾಲೆಗಳಲ್ಲಿ ಎಲ್ಲ ಕಂಪ್ಲೇಂಟ್ ಇದೆ, ದರ್ಶನ್ ಸ್ಕೂಲ್ ಒಟ್ಟಿಗೆ ಇಕ್ಕುವುದಿರಾ, ದರ್ಶನ್ ಸ್ಕೂಲ್ ಒಟ್ಟಿಗೆ ಹಂಗೆ ಇದಾಕ. ನಮ್ಮಲ್ಲಿ ಹಾಗೆ ಅಲ್ಲ. ನಾನು ಬಂದ 40 ವರ್ಷದಲ್ಲಿಯೂ ನಾವೆಲ್ಲರೂ ದರ್ಶನವರು ಮತ್ತು ಸ್ಕೂಲಿನವರು ಬಹಳಷ್ಟು ಆತ್ಮೀಯತೆಯಿಂದ ಇದ್ದೇವೆ. ನಾವು ಏನು ಕೆಲಸ ಇದ್ದರೂ ಯಾವುದೇ ನಮ್ಮ ಕಮಿಟಿಯವರ ಗಮನಕ್ಕೇ ಹೋಗುವುದಿಲ್ಲ, ನಾವೇ ಮಾತಾಡಿಕೊಂಡು ಮುಗಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಖತೀಬ್ ಉಸ್ತಾದಿರವರು ಬಹಳಷ್ಟು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಎಲ್ಲ ಕಾರ್ಯಕ್ರಮಗಳ ಇವತ್ತು ನನ್ನ ಈ ಕಾರ್ಯಕ್ರಮಕ್ಕೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರನ್ನು ಹೇಳಿದ ತಕ್ಷಣ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನನಗೂ ಸಹ ಅದರಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಸಿಗಲಿ ಅಂತೇಳಿ ಅವರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸ್ತೀನಿ. ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ನಿಂತು ಅದಕ್ಕೆ ಬಹುಶಃ ಒಂದು ಎಂಥ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ಇರುವವರು ನನ್ನ ಮಿತ್ರರಾದಂಥ ಅಲ್ತಾಫ್ ಯೋಚರವರು ಮೊನ್ನೆಯಿಂದ ಈ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಹಿಂದಿನ ಸಂಚಾಲಕರಾಗಿದ್ದಂಥ ಇಬ್ರಾಹಿಂ MH ರವರು ಈ ಕಾರ್ಯಕ್ರಮದಲ್ಲಿದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಸದಸ್ಯರಾದಂಥ ಕರೀಂ ಯೋಚರರು ಇದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ಮುಖ್ಯ ಉಪಾಧ್ಯಾಯರುಗಳಾದಂಥ ಡಾಕ್ಟರ್ ಸಂಗೀತಾ ಮೇಡಮ್ ರವರಿದ್ದಾರೆ, ರಸೂಲ್ ರವರಿದ್ದಾರೆ, ಇಮ್ತಿಯಾಜ್ ರವರಿದ್ದಾರೆ, ಅದೇ ರೀತಿಯಲ್ಲಿ ರಫೀಕ್ ಸರ್ ಇದ್ದಾರೆ, ಖಾಲಿದ್ ಇದ್ದಾರೆ, ನಂತರ ರಮ್ಲಾ ಮೇಡಮ್ ರವರಿದ್ದಾರೆ, ಅವರಿಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು ಈ ಕಾರ್ಯಕ್ರಮದಲ್ಲಿದ್ದಾರೆ, ನಿಮಗೂ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಲ್ಲಿ
ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮೊಟ್ಟಿಗೆ ಇರುವವರು ನಮ್ಮ ವಿದ್ಯಾರ್ಥಿ ಆಸಿಫ್, ಹಾಗೆಯೇ ಇನ್ನೋರು ವಿದ್ಯಾರ್ಥಿ ಅನ್ಸಾರ್ ಅವರು, ವಿಜಯವಾಣಿ ಅನ್ಸಾರ್ ಮತ್ತು ಹೊಸಕೂರಿನ ಆಸಿಫ್ ರವರು. ರಾತ್ರಿ ನಾನು ಮಲಗಿದ ಮೇಲೆ ನೆನಪಾಯ್ತು, ಪುನಃ ಫೋನ್ ಮಾಡಿದೆ, ಅನಿಫಾಜರ್ ಇದ್ದಾಗ ಬಂಡ ಅಂತ ಹೇಳಿದ ಆಸಿಫ್. ಅನಿಫಾಜರ ಕಾರ್ಯಕ್ರಮಕ್ಕೆ ನಾ ಬಂಡ ಆಯ್ತು ರಾತ್ರಿ. ಈಗ ಅವರಿಗೊಂದು ಪ್ರೆಸ್ ಕಾನ್ಫರೆನ್ಸ್ ಇತ್ತು, ಅದನ್ನು ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಬಯಸಿ, ಉಸ್ತಾದರವರು ಒಂದೆರಡು ಮಾತನ್ನು ಮಾತ್ರ ಹೇಳಬೇಕು ಅಂತ ಕೇಳಿದ್ರೆ ಜಾಸ್ತಿ ಹೇಳಬೇಡಿ, ಯಾಕಂದ್ರೆ ನಾನು ಮಾತಾಡಿದ್ದು ಜಾಸ್ತಿ ಆಗಿದೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾಹ್ ಅಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್, ಅಮ್ಮಾ ಬಅದ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಇನ್ನ ಅವ್ವಲ ಬೈತಿನ್ ವುದಿಅ ಲಿನ್ನಾಸಿ ಲಲ್ಲದೀ ಬಿಬಕ್ಕತ ಮುಬಾರಕನ್ ವ ಹುದನ್ ಲಿಲ್ ಆಲಮೀನ್. ಗೌರವಾನ್ವಿತ ಹಿರಿಯ ನಾಯಕರು, ನೇತಾರರು, ಅಧ್ಯಾಪಿಕೆಯರು, ಒಂದು ಒಳ್ಳೆಯ ಸಂತೋಷದ ಸಂದರ್ಭದಲ್ಲಾಗಿದೆ ನಾವಿಂದು ಒಂದುಗೂಡಿರುವುದು. ಹೆಚ್ಚೇನು ಹೇಳದೆ KMK ಸಾರ್ ಅವರು ಹೇಳಿದಂತೆ ಸಂಪೂರ್ಣವಾಗಿ ಸವಿವರವಾಗಿ ಎಲ್ಲ ಮಾಹಿತಿಗಳನ್ನು ನಾವು ಅರ್ಥೈಸಬೇಕಾದ ಎಲ್ಲ ಮಾಹಿತಿಗಳನ್ನು ಅವರ ಮಾತಿನಲ್ಲಿ ಒಳಪಡಿಸಿದ್ದಾರೆ. ನಾವು ಮಾಡಬೇಕಾದ ಒಂದು ಕರ್ತವ್ಯವಾಗಿ ನಮಗೆ ಅದನ್ನು ಮನದಟ್ಟು ಮಾಡಿಕೊಟ್ಟಿದ್ದಾರೆ ಈ ಒಂದು ಬೀಳ್ಕೊಡುಗೆ ಎಂಬುದನ್ನು. ಈ ಒಂದು ಸಂದರ್ಭದಲ್ಲಿ ನನಗೆ ಎಚ್ಚರಿಸಲಿರುವುದು, ಕೆಲವೊಮ್ಮೆ ಕೆಲವರಿಗೆ ಸಂಶಯ ಇರಬಹುದು, ಸಾರ್ ಅವರು KMK ಸಾರ್ ಅವರ ಮಧ್ಯದಲ್ಲಿ ಸೂಚಿಸಿದಂತೆ ಇದರ ಅಗತ್ಯವಿದೆ, ಇಂತಹ ಒಂದು ಬೀಳ್ಕೊಡುಗೆ, ಒಂದು ಸನ್ಮಾನ, ಒಂದು ಗೌರವ, ಇದು ಅಗತ್ಯ ಇದೆ ಎಂಬ ಒಂದು ಸಂಶಯ ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ವೈರಲ್ ಆಗ್ತಾ ಇದೆ. ಅದರ ಹಿನ್ನೆಲೆ ಏನೆಂದರೆ, ಅದರಲ್ಲಿರುವ ನಿಯತ್, ಇನ್ನಮಲ್ ಅಮಾಲು ಬಿನ್ನಿಯತ್ ಎಲ್ಲರಿಗೆ ತಿಳಿದಂತೆ, ಅದು ಮಾಡಬಾರದೆಂದು ಹೇಳುವವರು ಅದರ ಉದ್ದೇಶ ಅದು ತೋರ್ಪಡಿಕೆಗಾಗಿ, ಕೇವಲ ಒಂದು ಹೆಸರಿಗಾಗಿ, ಅದೇ ಒಂದು ದುಂದುವೆಚ್ಚವಾಗಿ ಮಾರ್ಪಡುವಂತಹ ಸಂದರ್ಭದಲ್ಲಿ ಅದನ್ನು ವಿರೋಧಿಸಬೇಕಾಗಿದೆ. ಅದಲ್ಲದೆ ಅದನ್ನು ತೀರಾ ಮಾಡಬಾರದೆಂದು ಹೇಳುವುದಲ್ಲ. ಇದೊಂದು ಕರ್ತವ್ಯವಾಗಿದೆ. ಏನೆಂದರೆ, ಇದು ಹಜ್ ಯಾತ್ರೆ ಹೋಗುವಾಗ ಅವರು ಹೋಗುವುದು, ಸಾರ್ ಅವರು ಹೇಳಿದಂತೆ ವಫ್ದುಲ್ಲಾಹಿ, ಅಲ್ಲಾಹನ ಅತಿಥಿಯಾಗಿ, ಅಲ್ಲಾಹನ ಒಂದು ಅತಿಥಿಯಾಗಿ, ಅಲ್ಲಾಹನ ಸಂಘವಾಗಿ ಹೋಗುವ ಯಾತ್ರಿಕರಾಗಿದ್ದಾರೆ ಹಜ್ ಯಾತ್ರಿಕರು. ಆದ್ದರಿಂದ ಅವರ ಯಾತ್ರೆಗೆ ಬಹಳ ಮಹತ್ವವಿದೆ. ಆ ಮಹತ್ವವನ್ನು ಅರಿತು ಆ ಯಾತ್ರೆಗೆ ಹೋಗುವಾಗ ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯವಾಗಿದೆ. ಆ ಒಂದು ಗೌರವ ನೀಡುವಾಗ ಆ ಗೌರವವನ್ನು ನೀಡುವವರು, ಸ್ವೀಕರಿಸುವವರು ಎರಡು ಭಾಗದಲ್ಲೂ ತೋರ್ಪಡಿಕೆ ಎಂಬ ಆ ಒಂದು ನಿಯತ್ ಇರದಿದ್ದರೆ ಅದೊಂದು ಇಬಾದತ್ತಾಗಿ ಮಾರ್ಪಡುವುದಾಗಿದೆ. ಅದಲ್ಲದೆ ತೋರ್ಪಡಿಕೆಗಾಗಿ ಮಾತ್ರವಾದರೆ ಅದು ಫಲವಿಲ್ಲದೆ ಬರೀ ಒಂದು ನಾಟಕ ಮಾತ್ರವಾಗುತ್ತದೆ. ಆದ್ದರಿಂದ ನಮ್ಮ ಒಂದು ಸಭೆಯು ಅದು ಕಾಣುವಂತೆಯೇ ಒಂದು ಇಖ್ಲಾಸಿನ, ಒಂದು ಪ್ರಾಮಾಣಿಕತೆಯ ಒಂದು ರೂಪವಾಗಿ ನಮಗೆ ಅದು ಕಂಡು ಮನದಟ್ಟು ಮಾಡುವಂತಹ ಒಂದು ಸುಂದರವಾದ ಒಂದು ಕಾರ್ಯಕ್ರಮವಾಗಿದೆ. ಕಾರಣ ಇದೊಂದು ತೋರ್ಪಡಿಕೆಯ ಹೆಸರಿಗೆ ಬೇಕಾಗಿ ಮಾಡುವುದಲ್ಲ. ಅವರು ಹೇಳಿದಂತೆ ಇಬ್ಬರು ನಾಯಕರು ಅದೇ ರೀತಿ ಅವರ ಫ್ಯಾಮಿಲಿ ಹೋಗುವಾಗ ನಮ್ಮ ಶಾಲೆಗೆ ಸಹಕಾರವನ್ನು ನೀಡುವಂತಹ, ನಮ್ಮ ಶಾಲೆಗೆ, ನಮ್ಮ ಊರಿಗೆ ನಾಯಕತ್ವ ನೀಡುವಂತಹ ಒಂದು ನಾಯಕರು ಹೋಗುವಾಗ, ಅಲ್ಲಾಹನ ಅತಿಥಿಯಾಗಿ ಹೋಗುವಾಗ ಅವರ ನೆನಪಿನಲ್ಲಿ, ಅವನ ಮನಸ್ಸಿನಲ್ಲಿ ನಮ್ಮ ಊರು, ನಮ್ಮ ಶಾಲೆ, ನಮ್ಮ ಎಲ್ಲ ಸಮುದಾಯದ ನಮ್ಮ ಎಲ್ಲರನ್ನು ನೆನಪಿಸುವಂತಹ ಒಂದು ನೆನಪಿಗಾಗಿ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಅಲ್ಲಾಹು ಅದು ಸ್ವೀಕರಿಸಲಿ, ಅವರ ಯಾತ್ರೆಯನ್ನು ಅಲ್ಲಾಹು ಕಬೂಲ್ ಮಾಡಲಿ. ಅದೇ ರೀತಿ ಅವರು ಹೋಗುವಂತಹ ಯಾತ್ರೆ, ಅದೇ ರೀತಿ ಯಾವ ಯಾತ್ರಿಕನಾದರೂ ಅವರ ದುಆದಲ್ಲಿ ಉತ್ತರವಿದೆ ಎಂದು ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿದ್ದಾರೆ. ಆದ್ದರಿಂದ ಯಾವುದೇ ಉತ್ತಮ ಯಾತ್ರೆ ಹೋಗುವವನಿಗೆ ಅವನಲ್ಲಿ ದುಆವನ್ನು ಮಾಡಿಸುವುದು ಅದೊಂದು ಸುನ್ನತ್ತಾಗಿದೆ. ಯಾತ್ರಿಕನ ದುಆಗೆ ಪ್ರತ್ಯೇಕವಾದ ಇಜಾಬತ್ತಿದೆ. ಅದರಿಂದ ಮುಖ್ಯವಾಗಿ ಹಜ್ ಯಾತ್ರೆ ಎಂಬ ನಿಟ್ಟಿನಲ್ಲಿ ಅದು ಮತ್ತೊಂದು ಅದಕ್ಕೆ ಮಹತ್ವವನ್ನು ಹೆಚ್ಚಿಸುತ್ತದೆ. ಮಾತ್ರವಲ್ಲ, ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇದೊಂದು ಮಾದರಿಯನ್ನು ನಮಗೆ ಕಾಣಿಸಿಕೊಟ್ಟಿದ್ದಾರೆ. ಉಮರ್ ಬಿನ್ ಖತ್ತಾಬ್ ರದಿಯಲ್ಲಾಹು ಅನ್ಹು, ಎರಡನೇ ಖಲೀಫಾ ಉಮರ್ ಬಿನ್ ಖತ್ತಾಬ್ ರದಿಯಲ್ಲಾಹು ಅನ್ಹು ಉಮ್ರಾ ಯಾತ್ರೆಗೆ ಸಮ್ಮತಿಯನ್ನು ಕೇಳಿದಾಗ
ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಗಳರವರು ನೀವು ನನಗೆ ದುಆ ಮಾಡಬೇಕೆಂದು ಮುತ್ತನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಪ್ರವಾದಿಯವರು ಉಮರ್ ರಲಿಯಲ್ಲಾಹು ಅನ್ಹು ಹೇಳ್ತಾರೆ, ನನಗೆ ನೀವು ದುಆ ಮಾಡಬೇಕು. ಅದೊಂದು ಮಾದರಿಯಾಗಿದೆ ನಮಗೆ ನಿಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಕಲಿಸಿಕೊಟ್ಟದ್ದು. ಆ ಮಾದರಿಯನ್ನು ಸ್ವೀಕರಿಸಿ ನಾವಿಂದು ಒಂದುಗೂಡಿಸಿ ನಮಗೆ ಮಾತ್ರವಲ್ಲ ನಮ್ಮ ಶಾಲೆಗೂ ನಮ್ಮ ಊರಿಗೂ ನೀವೆಲ್ಲರೂ ದುಆ ಮಾಡಬೇಕೆಂದು ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ತೋರಿಸಿಕೊಟ್ಟ ಮಾದರಿಯಲ್ಲಿ ನಾವು ದುಆವನ್ನು ಬೇಡುತ್ತಿದ್ದೇವೆ. ನೀವು ಹೋದ ಎಲ್ಲ ಪುಣ್ಯ ಸ್ಥಳಗಳಲ್ಲಿ ನಮಗೆಲ್ಲರಿಗೂ ದುಆ ಮಾಡಬೇಕು. ಅಲ್ಲಾಹು ಸುಬ್ಹಾನಹು ವ ತಆಲ ಸ್ವೀಕರಿಸಲಿ. ನಿಮ್ಮ ಹಜ್ ಯಾತ್ರೆ ಸುಗಮವಾಗಿ ಸುಂದರವಾದ ರೂಪದಲ್ಲಿ ಪ್ರಾಮಾಣಿಕವಾಗಿ ಇಬಾದತ್ತನ್ನು ಸಂಪೂರ್ಣವಾದ ರೂಪದಲ್ಲಿ ಮಾಡಲು ಅಲ್ಲಾಹು ತೌಫೀಕ್ ನೀಡಲಿ. ಸಂಪೂರ್ಣವಾದ ಸಲಾಮತ್ತನ್ನು ರಕ್ಷೆಯನ್ನು ಅಲ್ಲಾಹು ಕರುಣಿಸಲಿ ಎಂದು ಮಾತ್ರ ಪ್ರಾರ್ಥಿಸುತ್ತಾ ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ವೇದಿಕೆಯಲ್ಲಿರುವ ಹಲಕಟ್ಟೆ ಜುಮ್ಮಾ ಮಸೀದಿಯ ಖತೀಬ್ ಉಸ್ತಾದರು, ಅದೇ ರೀತಿ ನಮ್ಮ ಜಿಲ್ಲೆಯ ಶಿಕ್ಷಣಾಧಿಕಾರಿ, ಅದೇ ರೀತಿ ದರ್ಗಾದ ಉಪಾಧ್ಯಕ್ಷರು, ಅದೇ ರೀತಿ KMK ಮಾಸ್ಟರ್ ಹಾಗೂ ಅಲ್ತಾಫ್ ಇಸ್ಮಾಯಿಲ್ ಎಲ್ಲ ನಾಯಕರುಗಳು, ಎದುರುಗಳಿರುವ ನಮ್ಮ ಸೈಯದ್ ಮನ್ ಚಾರಿಟಬಲ್ ಟ್ರಸ್ಟಿನ ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯೋಪಾಧ್ಯಾಯರು ಹಾಗೂ ಅಧ್ಯಾಪಕ ಹೊಂದಿದವರು, ಅಲ್ಹಮ್ದುಲಿಲ್ಲಾ ಸುಮ್ಮ ಅಲ್ಹಮ್ದುಲಿಲ್ಲಾ. KMK ಮಾಸ್ಟರ್ ಅವರು ಹಲವಾರು ವಿಷಯಗಳನ್ನು ಹೇಳಿದರು. ಪವಿತ್ರವಾದ ಇಸ್ಲಾಂ ಧರ್ಮದ 5 ಕಡ್ಡಾಯ ಕರ್ಮಗಳಲ್ಲಿ ಒಂದಾಗಿದೆ ಹಜ್. ಅದರ ಬಗ್ಗೆ ಸವಿಸರಾಗಿ ನಮ್ಮ ಉಸ್ತಾದರುಗಳು ಹೇಳಿದರು, ಅದೇ ರೀತಿ KMK ಮಾಸ್ಟರ್ ಕೂಡ ಹೇಳಿದರು. ಒಬ್ಬ ಮನುಷ್ಯನಿಗೆ, ಒಬ್ಬ ಮುಸಲ್ಮಾನ ವ್ಯಕ್ತಿಗೆ ಅವನ ಹತ್ತಿರ ಆ ಹಜ್ಜಿಗೆ ಹೋಗುವಂತಹ ದುಡ್ಡು, ಆರೋಗ್ಯ ಮತ್ತು ಹೋಗುವ ದಾರಿ 3 ಇದ್ದರೆ ಅವನಿಗೆ ಹಜ್ಜಿ ಅದು ಕಡ್ಡಾಯವಾಗುತ್ತದೆ. ತಮಗೆ ಗೊತ್ತಿರಬಹುದು, ದುಡ್ಡು ಎಲ್ಲರಿಗೂ ಗೊತ್ತಿರುವ ವಿಷಯ, ಆರೋಗ್ಯ ಎಲ್ಲರಿಗೂ ಗೊತ್ತಿರುವ ವಿಷಯ, ದಾರಿ ಇದಾಗಿದೆ. ದಾರಿ ಎಂಬುದು ಅವನು ಹಜ್ಜಿಗೆ ಹೋಗಿ ಮುಟ್ಲಿಕ್ಕೂ ಅಲ್ಲಿ ಹಜ್ಜಿ ಕರ್ಮವನ್ನು ಪೂರೈಸಲಿಕ್ಕೆ. ಕಳೆದ ಕೋವಿಡ್ ಸಮಯದಲ್ಲಿ ಹಜ್ಜಿ ಕಾರ್ಯವು ನಡೆಯಲಿಲ್ಲ. ಏಕೆಂದರೆ ಸರ್ಕಾರ ಕೋವಿಡ್ ಸಮಯದಲ್ಲಿ ಎಲ್ಲ ದಾರಿಯನ್ನು ಮುಚ್ಚಿತ್ತು. ಆಗ ಹಜ್ಜಿಯು ಯಾರಿಗೂ ಮಾಡಲಿಕ್ಕಾಗಲಿಲ್ಲ. ಹಜ್ಜಿ ಕಾರ್ಯ ಅವತ್ತು ಬಂದಾಗಿತ್ತು. ಅದೇ ಆಗಿದೆ ಈ 3 ವಿಷಯ. ಒಬ್ಬ ಹಜ್ಜಿ, ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳ್ತಾನೆ, ಒಬ್ಬ ಮುಸಲ್ಮಾನ ವ್ಯಕ್ತಿ ಹಜ್ಜಿಯನ್ನು ಅಲ್ಲಾಹು ಇಷ್ಟಪಟ್ಟ ರೀತಿಯಲ್ಲಿ ಪೂರೈಸಿದರೆ ಅವನು ಹಜ್ಜಿಯನ್ನು, ಹಜ್ಜಿ ಕರ್ಮವನ್ನು ಪೂರೈಸಿದವನು ತನ್ನ ತಾಯಿಯ ಹೊಟ್ಟೆಯಿಂದ ಆ ಮಗು ಯಾವ ರೀತಿ ಬರುತ್ತದೆ, ಆ ಮಗು ಯಾವ ರೀತಿ ಇರ್ತದೆ, ಅದೇ ರೀತಿ ಆಗಿರ್ತದೆ ನಮಗೆ ಕಲಿಸಿಕೊಟ್ಟದ್ದು. ಅಲ್ಲಾಹು ನೀವೆಲ್ಲರೂ ಪ್ರಾರ್ಥನೆ ಮಾಡಿರಿ, ನಮ್ಮ ಹಜ್ಜಿ ಯಾವುದೇ ಕಷ್ಟಗಳಿಲ್ಲದೆ, ಯಾವುದೇ ತಾಪತ್ರೆ ಇಲ್ಲದೆ ಅಲ್ಲಾಹು ಇಷ್ಟಪಟ್ಟ ರೀತಿಯಲ್ಲಿ ಹಜ್ಜಿ ಕಾರ್ಯವನ್ನು ಪೂರೈಸಲಿಕ್ಕೆ, ಪೂರ್ತಿ ಮಾಡಲಿಕ್ಕೆ, ಅದೇ ರೀತಿ ಜಿಯಾರತ್ ಮತ್ತು ಉಮ್ರಾ ಇದೆಲ್ಲವನ್ನು ಪೂರೈಸಲಿಕ್ಕೆ ನೀವೆಲ್ಲರೂ ಅಲ್ಲಾಹ್ನೊಂದಿಗೆ ಪ್ರಾರ್ಥಿಸಬೇಕು. ಅಲ್ಲಾಹು ಆ ನೀಡಿದ ವಚನ ಒಂದು ತಾಯಿ ಹೊಟ್ಟೆ ಹುಟ್ಟಿದ ಮಗುವಿನಾಗಿ, ಅದೇ ರೀತಿ ಹಜ್ಜಿ ಪೂರೈಸಿದವನಿಗೆ ಸ್ವರ್ಗ ಅಲ್ಲದೆ ಬೇರೇನೂ ಇಲ್ಲ. ಅದನ್ನು ನನಗೂ ನನ್ನ ಕುಟುಂಬದವರಿಗೂ ಅದೇ ರೀತಿ ಈ ಸಲ ಹಜ್ಜಿ ಕರ್ಮವನ್ನು ನಡೆಸುವ, ಪೂರೈಸುವ ಎಲ್ಲ ಹಜ್ಜಾಜಿಗಳಿಗೂ ಅಲ್ಲಾಹ್ ಸುಬ್ಹಾನಹು ವ ತಆಲಾ ನೀಡಲಿ, ಆಮೀನ್ ಎಂದು ದುಆ ಮಾಡುತ್ತಾ, ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ಅಧೀನದ 5 ಪ್ರೌಢಶಾಲೆಯಲ್ಲಿ ಈ ಸಲದ SLC ರಿಸಲ್ಟ್ 100 ಫಲಿತಾಂಶ ಬಂದಿರುತ್ತದೆ. ಅಲ್ಹಮ್ದುಲಿಲ್ಲಾ ಅಲ್ಹಮ್ದುಲಿಲ್ಲಾ. ಸೈಯದ್ ಚಾರಿಟಬಲ್ ಟ್ರಸ್ಟ್ನ ಇತಿಹಾಸದಲ್ಲಿ ಇದು ಪ್ರಥಮವಾಗಿದೆ. ಎಲ್ಲ ಶಾಲೆಗಳಲ್ಲೂ ಕೂಡ 100% ಫಲಿತಾಂಶ ಬಂದಿರುವುದು. ಇದಕ್ಕೆ ಸಹಕರಿಸಿದ ಈ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು, ಅದೇ ರೀತಿ ಅಧ್ಯಾಪಕರಿಂದರಿಗೂ ಸೈಯದ್ ಮನ್ ಚಾರಿಟಬಲ್ ಟ್ರಸ್ಟ್ನ ಪರವಾಗಿ ನಾನು ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಈ ಸಲ
ದಕ್ಷಿಣ ಜಿಲ್ಲೆಯು SLCಯಲ್ಲಿ ಪ್ರಥಮವಾಗಿ ಬಂದಿರ್ತದೆ. ಅದಕ್ಕೆ ಮುಖ್ಯ ಕಾರಣಕರ್ತರಾದ ನಮ್ಮ ದಕ್ಷಿಣ ಜಿಲ್ಲೆಯ ಶಿಕ್ಷಣಾಧಿಕಾರಿ ಈಶ್ವರಪ್ಪನವರು, ಅವರನ್ನು ಕೂಡ ಸೈಯದ್ ಬದನಿ ಚಾರಿಟಬಲ್ ಟ್ರಸ್ಟ್ನ ಪರವಾಗಿ ನಾನು ಅಭಿನಂದಿಸುತ್ತಾ ನನ್ನ 2 ಮಾತನ್ನು ಮುಕ್ತಾಯಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್. ವೇದಿಕೆಯಲ್ಲಿ ಆಸೀನರಾದಂಥ ಕುತುಬುಜ್ಜಮಾನ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ದರ್ಗಾ ಶರೀಫಿನ ಅಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸದಸ್ಯಲ್ಲಿರುವ ಎಲ್ಲ ಗಣ್ಯರೇ, ಹಜ್ ಕರ್ಮದ ಬಗ್ಗೆ ಹಲವಾರು ವಿಷಯಗಳನ್ನು, ಇಸ್ಲಾಂ ಶರೀಅತ್ತಿನ ಸಿದ್ಧಾಂತಗಳನ್ನು ನೀವೆಲ್ಲರೂ ಈಗ ತಾನೇ ಅರ್ಥ ಮಾಡಿಕೊಂಡಿದ್ದೀರಿ. ಇನ್ನು ಅದರ ಬಗ್ಗೆ ಮಾತನಾಡುವ ಅವಶ್ಯಕತೆ ಇಲ್ಲ. ഇങ്ങനെ ഒരു ബീൽക്കൊടുകിയ ಕಾರ್ಯಕ್ರಮ അതേറ്റിക്കൊരു റീസെൻ്റ്ലി ഒരു വാരത്തിൽ ഞങ്ങൾ തലക്കി തങ്ങ ഹലോ സാർ തലക്കി തങ്ങ ഒരു സമാരംഭത്തിൽ ചൊന്ന ഒരു പൽക്ക ವೈರಲಾಯ್ತುಳ್ಳದು. ಬೀಳ್ಕೊಡುಗೆ ಕಾರ್ಯಕ್ರಮത്തെ ಅವಶ್ಯಕತೆ ಉಂಟಾಂಟು ಚೊಂತು. ಅದಕ್ಕೆ ಕಾರಣവും ತಂಗ ಚೊನ್ನರು ಸೈಯದ್ ಅಬ್ದುಲ್ റഹ്മാൻ തലക്കി തങ്ങ ചൊന്നിർത്തെങ്കിൽ താജുൽ ഉലമരെ പുല്ലി എത്തിക്കರು നല്ല ഇൽമും കാര്യവും നാവലും അസറുള്ള തങ്ങ എത്തിക്കರು. ചൊന്ന പോലെ ആവും പോലത്തെ അങ്ങനത്തെ ഒരു അസർ അടയാളമുള്ള തങ്ങ എത്തിക്കರು. തങ്ങ ചൊന്നതിರ ಉದ್ದೇಶ ಎಂದರೇಂಡಿ ചൊന്നിർത്തെങ്കിൽ ഇങ്ങനെ ഒരു ബീൽക്കൊടുಗೆ സമാರಂಭ ചൊಂತು ആൽമാറുള്ള വിളിച്ചിട്ട് ആ ഷാലിട് മൊത്തക്കും ആ ഹജ്ജിക്ക് പോകേണ്ട ആൾമാർ നല്ല വലിയ ഹൊഗലിത്ത് ഉയർച്ചൽ പൽക്കവരിയും ഒത്തുക്കും. ആ മനുഷ്യരെ ഹജ്ജിക്ക് പോകേണ്ട മനുഷ്യരെ മനസ്സിൽ എന്തെങ്കിലും ഒരു അഹങ്കാരം വന്നു പോയിട്ടുള്ള ഒരേ ഒരു ഉദ്ദേശം. കാരണം അഹങ്കാര ഇതുപോലത്തെ കാര്യക്രമ കൊണ്ടൊത്തു ആ ഹാജി ആ ഒരു ആൾക്ക് ഒരു അഹങ്കാര ಬಂತು കണ്ടിരുത്തെങ്കിൽ അവിടെമേ ആ ദെച്ച് ഷാലിടുമൊത്തിക്ക് എല്ലാം ബാത്തിലായിತ್ತು. പിന്നെ പോകേണ്ടത് എല്ലാം വേസ്റ്റ്. പിന്നെ ഹജ്ജിക്ക് പോകേണ്ടതും തവാഫാക്കുന്നതും മദീനത്തേക്ക് പോകേണ്ടതും തിരിച്ചു പോകേണ്ട എല്ലാ കാര്യവും വേസ്റ്റ്. ഉസ്താദും ഞങ്ങൾക്കത് സ്പീച്ചിൽ ನೆನಪಾಕಿತ್ತು. ಇನ್ನಮಲ್ಲ ಅಮಾಲು ಬಿನ್ನಿಯಾತ್. ആ ഒരു ഉദ്ദേശം കൊണ്ടൊത്ത് മാത്രമേ. അപ്പം ഞങ്ങളെ അധ്യക്ഷർക്ക് അങ്ങനെ ഒരു അഹങ്കാര ബറവണക്കു ഉണ്ടാ ഇല്ല. കാരണം ഒരു മനുഷ്യക്ക് അഹങ്കാര ബറങ്ങുണ്ട് കണ്ടിരുത്തെങ്കിൽ അധ്യക്ഷರಿಗೆ എപ്പോ പറഞ്ഞിട്ട് നാണിരിക്കരെ നമ്മ എല്ലാവരും ഗൗರವಿಸರೆ. ಭಾರತ ದೇಶ ಮಾತ್ರಮಲ್ಲ ಇಡೀ ಜಗತ್ತೇ ಗೌರವಿಸರೆ ಉಲಮಾ ಪಂಡಿತ ಸುಲ್ತಾನುಲ್ ಉಲಮಾ. സുൽത്താനുൽ ഉലമ ദൈക്കിരെ വേദിക്കൽ അധ്യക്ഷർ കേരളത്ത് എവിടെ പോയിരുത്തെങ്കിലും ആ 10 മൊത്തിಗೆ ഉള്ളാള ദർഗ അധ്യക്ഷർ ഇങ്ങോട്ട് വരും ചൊಂತು ಆ ಕಡನ್ನೊಂತು ಬರಂಬತ್ತಿಗೆ ಬೀಳ್ಚಿತ್ತು ವೇದಿಕಲ್ ಮುಟ್ಟ ஒரு ಕುರ್ಸು ಬೀಚಿತ್ತು ದೈಪಾಟರು. ಅಪ್ಪ ಬರ್ನೇ ಇತ್ತು ಅಹಂಕಾರ. ಅಪ್ಪ ಬಂದರ ಅಧ್ಯಕ್ಷರೇ ಇಲ್ಲ. ಅಪ್ಪ ಬರ್ನೇ ಇತ್ತು ಅಹಂಕಾರ. ഇനി മർക്കസിക്ക് ചമ്മ വേറെ വേറെ വിഷയത്തിൽ ഞങ്ങൾ പോയപ്പോൾ വലിയ വലിയ നേതാക്കന്മാരും ഗണ്യ വ്യക്തിമാരും വേറെ വേറെ സ്റ്റേറ്റില് ഗവർണർ അടക്കം കൂടെ അവിടെ ഇന്ന് ഒരു മീറ്റിംഗിക്ക് ഉൾക പോയപ്പോൾ എല്ലാ വലിയ വലിയ ഗണ്യ വ്യക്തിമാർക്കും അധ്യക്ഷരെ കാട്ടിയിട്ട് മലയാളത്തിലും ഹിന്ദിയിലും ഇൻട്രോഡ്യൂസിങ് പരിചയപ്പെടുത്തി കൊടുത്തു. ഉള്ളാള ദർഗത്തെ അധ്യക്ഷരിട്ട് ചൊಂತು എല്ലാവരും കൈ കൊടുത്തു. ನಾನಿರಿಕೆರೆ ಅಪ್ಪ ಬರ್ನೈತ ಅಹಂಕಾರ. ಅಪ್ಪ ಬಂದರೆ ಅಧ್ಯಕ್ಷರೇ ಇಲ್ಲ. ಇനി മൂന്നാമത്തേത് ನಾನು ഇരിക്കരെ റീസെൻ്റ്ലി ഒരു 2-3 ಮಂತ್ ಬ್ಯಾಕ್ ನಂಗೆ ಬ್ಯಾಂಗ್ಳೂರಿಗೆ പോയപ്പ ನಂಗೆ ಮುಖ್ಯಮಂತ್ರಿ ಮೀಟ್ ಆವಣಗಿಂತು. അപ്പൊ മുഖ്യമന്ത്രി ನಂಗೆ ವಿಧಾನಸೌಧ പോയിട്ട് മീറ്റ് ആവರೋ ഒരു ചെറിയൊരു വിഷയ ഡിസ്കസ് ചെയ്ത് അപ്പൊ ഞങ്ങൾ സ്പീക്കർ സാർ ചൊಂತು ഇപ്പൊ ഒരു പുസ്തക ಬಿಡುಗಡೆ ಇದು ಕಾರ್ಯಕ್ರಮ ಉಂಟು. ವಿಧಾನಸೌಧರೆ ಬ್ಯಾಂಕ್ವೆಟ್ ಹಾಲ್ ഒരു പുസ്തക ಬಿಡುಗಡೆ ಕಾರ್ಯಕ್ರಮ ಉಂಟು. ಆ ಕಾರ್ಯಕ್ರಮಕ್ಕೆ ನಿಮ್ಮ ಬರು ದೈಕೋರು ಮುಖ್ಯಮಂತ್ರಿ ನಂಗೆ ಕೀಲು ಬಂದಲ್ಲಿ പിന്നെ അവിടെ നിന്നിട്ട് പൽക്ക ಬರೆಯೋಕೆ ಅವಕಾಶ കിട്ടെങ്കിൽ അവിടെ പൽക്ക ಬರೆಯ ചൊಂತು ಉಂಟು.
അങ്ങനെ ആ കാര്യക്ರಮಕ್ಕೆ ನಂಗೆ ದೆಚ್ಚಿತ್ತು ಅಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಗೆ ಮುಟ್ಟು ನುಂಬಲಿಂತು ವೀಲ್ ಚೇರ್ಲ ಇತ್ತಿಕರು ಸ್ಟೇಜಿಗೆ ಕುಟ್ಟಿಕೊಂಡು ಬಂದರು ಸ್ಟೇಜಿನ ಕಾರ್ಯಕ್ರಮ ಚುಟುಕು ಎಲ್ಲ 10 ಮಿನಿಟ್ അവിടെ ಅಟೆಂಡ್ ಆಯಿತು ತಿರ್ಚಿತು ಬರಮೊತ್ತಗೂ ಅಧ್ಯಕ್ಷರು VIP ಗ್ಯಾಲರಿ ದೆಚ್ಚಿದುಂಡು ಇಲ್ಲಿತು ಬರಮೊತ್ತಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷರು ನೋಗಿದ್ದು ಕೈ ಕಾಟ್ರು ಸ್ಟೇಜಿലുള്ള ಮುಟ್ಟ ದೆಚ್ಚಂಗೆಲ್ಲ ಇದು ಆರ್ಕ ಕೈ ಕಾಟ್ರೇಜು ಅಂತ ಅಧ್ಯಕ್ಷರು ನೋಗಿದ್ದು ಅಹಂಕಾರಕ್ಕೂ ಅಧ್ಯಕ್ಷರ ಬಿಡಿಕೊಂಡು ಉಂಟಿಲ್ಲ ನಾನು ನಿರಿಕಿರ ಅಪ್ಪ ಬರ್ನೆ ಇತ್ತು ಅವರ ಅಹಂಕಾರ ಅಂಡು ಬಂತಿಕ್ವ ಅಲ್ಲ ನಾನಿದು ಎಂದಿಗೆ ಚೊಲ್ರೇಂಟಿ ಚೊಂದೊರ್ತಂಗಿಲು ಅಪ್ಪ ಅಹಂಕಾರ ಬಂದೊರತ್ತೆಂಗಿಲು ಎಲ್ಲ ಕಾರ್യവും എല്ലാ ഇബാദത്തും നിഷ്ഫലാവുണ്ടുള്ള കാരണത്തിക്ക് ഇത്തിക്കര് തലയ്ക്ക് തങ്ങ അങ്ങനെ ചൊന്നരെ ಹೊರತು ನನ್ನ ಬೇರೆಂದುം തങ്ങന്മാരെ ആലിമിങ്ങളെ പൽക്കത്തിക്ക് അർത്ഥം കൊടുക്കണമെങ്കില്ല ഇനി രണ്ടാമത്തെ ഇത് ഈ ഹജ്ജ് നിർവഹണ അള്ളാഹുര തൗഫീഖ് കൊണ്ടു അധ്യക്ഷര ഹജ്ജും അധ്യക്ഷര പെഞ്ഞായിര ഹജ്ജും ಇದಕ್ಕೆ മുന്നലേ ആയിരു അങ്ങ അധ്യക്ഷര ഹാജി ರಾಯತಲಲ್ಲೂ ಹನೀಫ್ ಹಾಜಿ ಅಂತ ಜೊಲ್ರೆ ಹಾಜಿ ಹಾಯಸಬು ഇപ്പൊ പോണ്ട ഹജ്ജ് അധ്യക്ഷര അബ്ബക്ക് അനാരോഗ്യ കാരണത്തിൽ പോണു ഐത്തില്ല അബ്ബ കഴിഞ്ഞ വർഷ വഫാത്തೈತು ಅಬ್ಬರೆ ಹಜ್ಜ್ ಐತಿಕರು പെഞ്ഞായി ಈ ಬಟ್ಟ ನಿರ್ವಹಣಾಕರೆ ಉಮ್ಮರೆ ಹಜ್ಜ್ ಐತಿಕರು ಅಪ್ಪ ഞങ്ങളെ KMK സാറ് സ്വാഗത ഭാഷണത്തിൽ ചൊന്തു അബ്ബം ഉമ്മ അങ്ങനെ ജീവിത കാലത്തിൽ ഹജ്ജ് ആക്കൊണു തീരി തിന്നില്ലെങ്കിൽ മക്ക ആ ഹജ്ജ് നിർവഹണ ആക്കണം ചൊന്തു അപ്പൊ ഇത് വലിയ ഒരു ദൗത്യ എത്തിക്കര് ഒരു മൂന്ന് ഹജ്ജ് ആക്കാതെ അബ്ബറയും ഉമ്മറയും പേരിൽ ഇത്രയും ലക്ഷക്കണക്കിൽ ഉറുപ്പ ചെലവാക്കിയത് ഇത്രയും ഈ ബിസി നടുവിൽ ഭർത്താവുറതു ആ അബ്ബര മുട്ടും ആ ഉമ്മര മുട്ടും കാട്ടുற വലിയ ഒരു കൃപ എത്തിക്കര് അള്ളാഹു അധ്യക്ഷരെയും അതുപോലെ ഞങ്ങളെ ആത്മീയരായിട്ടുള്ള ഇസ്മാലിയാക്കരെയും ഹജ്ജ് കർമ്മ അള്ളാഹു മക്ബൂലും മബ്റൂറുമായിട്ട് അള്ളാഹു കബൂലാക്കട്ട് ഭർത്തായൽ പിന്നെ ഔത്തുര ഹജ്ജിക്ക് ചൊന്തു ഭർത്തായൽ പിന്നെ തിരിച്ചു ಬಂತು എത്ര എടുത്തോളൂ പരിപൂർണ ആരോഗ്യവും ആഫിയത്തും ഹിമ്മത്തിലും ഒരു തടസ്സവും ഒരു ബേജാറും ഇല്ലാത്ത രൂപത്തിൽ ഹജ്ജ് നിർവഹിച്ചിട്ട് തെരവ് ಬಂತು നമുക്കെല്ലാവർക്കും ഉള്ളാലത്തെ ജനതക്കും കുടുംബത്തിക്കും കണ്ണുകൊണ്ടു അങ്ങനെ കാണുന്നു അള്ളാഹು ತೌಫೀಕ್ ತರಟು ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್ ಯಾವತ್ತು ನಾನು ಅವರಲ್ಲಿ ವೈಯಕ್ತಿಕವಾಗಿ ಹೇಳಬೇಕು ಅಂತೀರಿ ಅಂದರೆ ಹೇಳುವಂತ ಸಮಯದಲ್ಲಿ ವೈಯಕ್ತಿಕವಾಗಿ ನಾನು ಅವರನ್ನು ಅತಿ ಹತ್ತಿರದಲ್ಲಿ ಕಂಡಂತ ಸಮಯದಲ್ಲಿ ಹನೀಫಾಜಿ ಅವರಿಗೆ ಅಂತ ಒಂದು ಬಹುಶಃ ಒಂದು ಗಾಳಿಯಟ್ಟಾಗಲಿಲ್ಲ ಅಂತ ನಾನು ಅನಿಸ್ತೇನೆ. ಮತ್ತೆ ಎರಡನೇದು ನಾವು ಹೇಳ್ಬೋದು, ಯಾಕಂದ್ರೆ ಹಿಸ್ಟ್ರಿ ಓದುವವರಿಗೆಲ್ಲರಿಗೂ ಗೊತ್ತಿರಬಹುದು, ರಾಜ ಮಹಾರಾಜರ ಕಾಲದಲ್ಲಿ ರಾಜ ಯಾವತ್ತು ರಾಜನಾಗಿಯೇ ಇರ್ತಾನೆ. ಸಮಾಜವಾದ ಹಿಸ್ಟ್ರಿಯನ್ನು ಓದಿದಂತ ಸಮಯದಲ್ಲಿ ಮತ್ತೆ ಕೆಲವೊಮ್ಮೆ ಸನ್ನಿವೇಶಗಳು ಏನಾದರೂ ಇದ್ರೂ ಹನೀಫಾಜಿಯವರು ಇದರ ಹತ್ತಿರ ಯಾವುದು ಹಾಕಿದವರಲ್ಲ, ಅಲ್ಲಾಹನು ಪರಿಪೂರ್ಣವಾಗಿ ಅವರ ಹಜ್ಜನ್ನು ಸ್ವೀಕರಿಸ್ತಾನೆಂಬ ಆ ವಿಶ್ವಾಸ ವೈಯಕ್ತಿಕವಾಗಿ ನನಗಿದೆ. ಅದೇ ರೀತಿಯಲ್ಲಿ ನಮ್ಮ ಸಂಚಾಲಕರು, ನಾವು ಒಂದು ದಿವಸದಲ್ಲಿ 25 ದಿವಸ ಗಲಾಟೆ ಮಾಡ್ತೇವೆ, 25 ದಿವಸ ಶಾಲೆಗೆ ಬೇಕಾಗಿ ವೈಯಕ್ತಿಕ ಬೇಕಾಗಿ ಎಲ್ಲ, ಆದರೂ ಅದೆಲ್ಲವನ್ನು ಮರೆತು ಸಾಯಂಕಾಲ ಆಗುವಾಗ ನಾವು ಒಟ್ಟಿಗೆ ಇರ್ತೇವೆ. ಆ ನಿಟ್ಟಿನಲ್ಲಿ ಅವರು ಸಹ ಅದೇ ರೀತಿಯಲ್ಲಿದ್ದಾರೆ. ಅಲ್ಲಾಹನು ಅವರಿಬ್ಬರ ಹಜ್ಜಿನ ಕರ್ಮವನ್ನು ಸಹ ಸ್ವೀಕರಿಸ್ತಾರೆ ಎಂಬಂತ ಭಾವನೆ ನಮ್ಮಲ್ಲಿದೆ. ಅಲ್ಲಾಹನು ಸ್ವೀಕರಿಸಲಿ. ಪ್ರಥಮ ಗೌರವಿಸ್ತೇವೆ, ಮತ್ತೆ ನಮ್ಮ ಸಂಚಾಲಕರನ್ನು ಗೌರವಿಸ್ತೇವೆ. ಅದನಂತರ ನಾವು ಒಂದು ಫೋಟೋ ನಾವೆಲ್ಲರೂ ಪುರುಷರು ಸೇರಿ ತೆಗೆಯುತ್ತೇವೆ. ಮತ್ತೆ ನಾವೆಲ್ಲರೂ ಸೈಯದ್ ಮದನಿ ವಿದ್ಯಾಸಂಸ್ಥೆಗಳು ಹಳೆಕೋಟೆ ಉಳ್ಳಾಲ ಅಲ್ಲಾಹನ ಅತಿಥಿಯಾಗಲಿರುವ ತಮ್ಮ ಪ್ರಯಾಣಕ್ಕೆ ಶುಭ ಹಾರೈಕೆ. ಆತ್ಮೀಯ ಗೌರವಿತ ಜನಾಬ್ ಹನೀಫಾಜಿ, ಅಧ್ಯಕ್ಷರು ಸೈಯದ್ ಮದನಿ ದರ್ಗಾ ಶರೀಫ್ ಉಳ್ಳಾಲ. ಅಸ್ಸಲಾಂ ಅಲೈಕುಂ. ಕರುಣಾಮಯನಾದ ಅಲ್ಲಾಹನ ಆಜ್ಞೆಯಂತೆ ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ರವರ ಕರೆಯನ್ನು ಸ್ವೀಕರಿಸಿ ಅಲ್ಲಾಹನ ಅತಿಥಿಯಾಗಿ ಇಸ್ಲಾಮಿನ ಕಡ್ಡಾಯ ಪಂಚಸ್ತಂಭಗಳಲ್ಲಿ ಒಂದಾದ ಪವಿತ್ರ ಹಜ್ ಯಾತ್ರೆಗೆ ತೆರಳಲಿರುವ ತಮಗೆ ಮತ್ತು ತಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ಶುಭ ಪ್ರಯಾಣಕ್ಕಾಗಿ ಹೃದಯ ಸ್ಪರ್ಶಿ ಶುಭ ಹಾರೈಕೆಗಳು. ಬಂಡೆಯಂತೆ ಕುಳಿತಿರು, ಗಡಿಯಾರದಂತೆ ಕೆಲಸ ಮಾಡು ಎಂಬುದು ನಾಣ್ಣುಡಿ. ಇದನ್ನು ಸಾರ್ಥಕಗೊಳಿಸಿದ ತಾವು ಧನ್ಯರು. ಉಳ್ಳಾಲ ಜಮಾತಿನ ಚುಕ್ಕಾಣಿಯನ್ನು ಹಿಡಿದ ಅಲ್ಪಾವಧಿಯಲ್ಲಿ ಶೈಕ್ಷಣಿಕ ರಂಗದಲ್ಲಿ ತನ್ನ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದ ಕೀರ್ತಿ ತಮ್ಮದು. ಪ್ರಸಕ್ತ ಸಾಲಿನಲ್ಲಿ ವಿದ್ಯಾಸಂಸ್ಥೆಗೆ ವಿದ್ಯಾ ಇಲಾಖೆ ನಡೆಸಿದ ವಾರ್ಷಿಕ ಪಬ್ಲಿಕ್ ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳು 100% ಫಲಿತಾಂಶ
ಬರಲು ನಿಮ್ಮ ಪಾರದರ್ಶಕ ಮಾರ್ಗದರ್ಶನವೇ ಕಾರಣ. ತಮ್ಮ ನಾಯಕತ್ವದಲ್ಲಿ ಉತ್ತಮವಾದ ನಿರ್ವಹಣೆ ನಡೆಸುತ್ತಿರುವುದು ತಮ್ಮ ಯಶಸ್ವಿ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ. ತಮ್ಮ ಆಡಳಿತ ಅವಧಿಯಲ್ಲಿ ಉಳ್ಳಾಲವು ಇದುವರೆಗೆ ಕಂಡರಿಯದ ಅಭಿವೃದ್ಧಿ ಹೊಂದಿರುವುದು ಶ್ಲಾಘನೀಯ. ಪ್ರಸಕ್ತ ಅಲ್ಲಾಹನ ಕೃಪಾ ಕಟಾಕ್ಷದೊಂದಿಗೆ ಪವಿತ್ರ ಹಜ್ಜಿ ನಿರ್ವಹಿಸಲಿರುವ ತಮಗೆ ಅಭಿನಂದನೆಗಳು. ತಮ್ಮ ಹಜ್ ಉಮ್ರಾವನ್ನು ಅಲ್ಲಾಹನು ಸ್ವೀಕರಿಸಲಿ. ಅಲ್ಲಾಹನು ಹಜ್ಜನ್ನು ಸ್ವೀಕರಿಸಿದರೆ ಅವರಿಗೆ ಸಿಗುವ ಪ್ರತಿಫಲ ಸ್ವರ್ಗ ಬಿಟ್ಟು ಬೇರೇನೂ ಇಲ್ಲ ಎಂಬುದು ನಮ್ಮ ವಿಶ್ವಾಸ. ಅಲ್ಲಾಹನು ತಮ್ಮ ಹಜ್ ಉಮ್ರಾವನ್ನು ಸ್ವೀಕರಿಸಿ ತಮಗೆ ಸುಖಲೋಕ ಶಾಂತಿಯ ಸ್ವರ್ಗವನ್ನು ಕರುಣಿಸಲಿ, ಆಮೀನ್. ಸಂಚಾಲಕರು ಮತ್ತು ಶಾಲಾಭಿವೃದ್ಧಿ ಸಮಿತಿ, ಮುಖ್ಯ ಶಿಕ್ಷಕರು, ಸಹಶಿಕ್ಷಕರು ಮತ್ತು ವಿದ್ಯಾರ್ಥಿ ಬಳಗ. ಸೈಯದ್ ಮದನಿ ವಿದ್ಯಾಸಂಸ್ಥೆಗಳು, ಹಳೆಕೋಟೆ, ಉಳ್ಳಾಲ ಅಲ್ಲಾಹನ ಅತಿಥಿಯಾಗಲಿರುವ ತಮ್ಮ ಪ್ರಯಾಣಕ್ಕೆ ಶುಭ ಹಾರೈಕೆ. ಆತ್ಮೀಯ ಗೌರವಿತ ಜನಾಬ್ ಮೊಹಮ್ಮದ್ ಇಸ್ಮಾಯಿಲ್ ಹಾಜಬ್ಬ, ಸಂಚಾಲಕರು, ಸೈಯದ್ ಮದನಿ ವಿದ್ಯಾಸಂಸ್ಥೆಗಳು, ಹಳೆಕೋಟೆ, ಉಳ್ಳಾಲ ರವರಿಗೆ ಅಸ್ಸಲಾಂ ಅಲೈಕುಂ. ಕರುಣಾಮಯನಾದ ಅಲ್ಲಾಹನ ಆಜ್ಞೆಯಂತೆ ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ರವರ ಕರೆಯನ್ನು ಸ್ವೀಕರಿಸಿ ಅಲ್ಲಾಹನ ಅತಿಥಿಯಾಗಿ ಇಸ್ಲಾಮಿನ ಕಡ್ಡಾಯ ಪಂಚಸ್ತಂಭಗಳಲ್ಲಿ ಒಂದಾದ ಪವಿತ್ರ ಹಜ್ ಯಾತ್ರೆಗೆ ತೆರಳಲಿರುವ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ ಶುಭ ಪ್ರಯಾಣಕ್ಕೆ ಹೃದಯ ಸ್ಪರ್ಶಿ ಶುಭ ಹಾರೈಕೆಗಳು. ಸಮಾಜ ಸೇವೆಯಲ್ಲಿ ತನ್ನನ್ನು ತಾನೇ ತೊಡಗಿಸಿಕೊಂಡು ಊರ ಪರವೂರ ಜನತೆಗೆ ಸಹಾಯ ಹಸ್ತವನ್ನು ತೆರೆಯ ಮರೆಯಲ್ಲಿ ನೀಡುತ್ತಿರುವುದು ತಮ್ಮ ಸಹಜ ಗುಣ. ನಮ್ಮ ಶಾಲೆಯ ಸಂಚಾಲಕರಾಗಿ ಶಾಲೆಯ ಶ್ರೇಯೋಭಿವೃದ್ಧಿಗಾಗಿ ಬಡ ಮಕ್ಕಳ ಅಭಿವೃದ್ಧಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರ ಪುಸ್ತಕವನ್ನು ನೀಡುವುದರೊಂದಿಗೆ ಶಾಲೆಯ ಎಲ್ಲ ಅವಶ್ಯಕತೆಗಳಿಗೆ ಸ್ಪಂದಿಸುತ್ತಿರುವ ತಮ್ಮ ಹೃದಯವಂತಿಕೆ ಶ್ಲಾಘನೀಯ. ನಯ ವಿನಯದ ತಮ್ಮ ವ್ಯಕ್ತಿತ್ವವು ಎಲ್ಲರಿಗೂ ಸ್ಫೂರ್ತಿಯಾಗಲಿ. ಪ್ರಸಕ್ತ ಅಲ್ಲಾಹನ ಕೃಪಾ ಕಟಾಕ್ಷದೊಂದಿಗೆ ಪವಿತ್ರ ಹಜ್ ಯಾತ್ರೆ ನಿರ್ವಹಿಸಲಿರುವ ತಮಗೆ ಅಭಿನಂದನೆಗಳು. ತಮ್ಮ ಹಜ್ಜಿ ಉಮ್ರಾವನ್ನು ಅಲ್ಲಾಹನು ಸ್ವೀಕರಿಸಲಿ. ಅಲ್ಲಾಹನು ಹಜ್ಜನ್ನು ಸ್ವೀಕರಿಸಿದರೆ ಅವರಿಗೆ ಸಿಗುವ ಪ್ರತಿಫಲ ಸ್ವರ್ಗ ಬಿಟ್ಟು ಬೇರೇನೂ ಇಲ್ಲ ಎಂಬುದು ನಮ್ಮ ವಿಶ್ವಾಸ. ಅಲ್ಲಾಹನು ತಮ್ಮ ಹಜ್ ಉಮ್ರಾವನ್ನು ಸ್ವೀಕರಿಸಿ ತಮಗೆ ಸುಖ ಲೋಕ ಶಾಂತಿಯ ಸ್ವರ್ಗವನ್ನು ಕರುಣಿಸಲಿ, ಆಮೀನ್. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶಾಲಾಭಿವೃದ್ಧಿ ಸಮಿತಿ, ಮುಖ್ಯ ಶಿಕ್ಷಕರು ಮತ್ತು ಸಹಶಿಕ್ಷಕರು ಮತ್ತು ವಿದ್ಯಾರ್ಥಿ ಬಳಗ